ಮಾತಾಜಿ ಮಾತಾಜಿ ಎಸ್. ಹಾ, ಮಾತಾಜಿ, ಇಲ್ಲಿ ಸ್ವಲ್ಪ ಸೌಂಡ್ ಇದೆ ಪಕ್ಕದಲ್ಲಿ, ಪರವಾಗಿಲ್ವಾ? ಕೇಳಿಸುತ್ತಾ ಏನಾರ? ಇಲ್ಲ ಮಾತಾಜಿ, ಕ್ಲಿಯರ್ ಇದೆ. ನಾ ಹೇಳಿ ಬಂದೆ, ಇವಾಗ ಮುಗಿಯುತ್ತೆ ಅಂತ ಹೇಳಿದ್ರು, ಬಟ್ ಇಲ್ಲ, ಏನ್ ಕೇಳುದಿಲ್ಲ. ಹೌದಾ? ಕೇಳಲ್ವಾ? ಇಲ್ಲ, ಕ್ಲಿಯರ್ ಇದೆ. ಪ್ರೇಯರ್ ಮಾಡಿ ಮಾತಾಜಿ. ಹಾ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಶೀಲಾ ಪ್ರಭುಪಾದ ಲೀಲಾಮೃತ ತರಗತಿಗೆ ಸ್ವಾಗತ. ಪ್ರಾರ್ಥನೆಯೊಂದಿಗೆ ಇದನ್ನ ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೋನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ರಂಡಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने. नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण ಎಲ್ಲ ಸ್ವಾಗತ. ಏ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅದೇ ಓದ್ಲಾ? ಓದಿ ಮಾತಾಜಿ. ಲಾಸ್ ಏಂಜಲೀಸ್ ಅಲ್ಲಿಂದ. ಲಾಸ್ ಏಂಜಲೀಸ್ ಮೇ 18, 1972. ಶ್ರೀಲಾ ಪ್ರಭುಪಾದರು ತಮ್ಮ ಜಿಬಿಸಿ ಕಾರ್ಯದರ್ಶಿಗಳು ನಿರ್ವಹಣೆಯ ಕೆಲಸಗಳನ್ನು ಬದಿಗಿಟ್ಟು ಪ್ರಚಾರದಲ್ಲಿ ತೊಡಗಬೇಕೆಂದು ಬಯಸುತ್ತಾರೆ ಎಂಬ ಸಂಗತಿಯು ಎಲ್ಲೆಡೆ ಹರಡಿತ್ತು. ಆದ್ದರಿಂದ ಶ್ರೀಲಾ ಪ್ರಭುಪಾದರು ಲಾಸ್ ಏಂಜಲೀಸ್ ಆಗಮಿಸಿದಾಗ 4 ಮಂದಿ ಅಮೆರಿಕದ ಜಿಬಿಸಿಗಳು ಸನ್ಯಾಸ ದೀಕ್ಷೆ ಪಡೆಯಲು ಕಾತರರಾಗಿ ಕಾಯುತ್ತಿದ್ದರು. ಸತ್ಸ್ವರೂಪ, ನಾವು ನಮ್ಮ ತುಂಬು ಯೌವನದ ಕಾಲದಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಅವರಿಗಿಂತ ಹೆಚ್ಚು ಕೆಲಸ ಮಾಡುವ ಅವಕಾಶವನ್ನು ಹೊಂದಿರುವುದಾಗಿ ಪ್ರಭುಪಾದರು ಹೇಳಿದರು. ಅವರೆಂದರು, ನಾನು ನನ್ನ ಬಾಳಿನ ತುದಿಗಾಲದಲ್ಲಿ ಸನ್ಯಾಸ ತೆಗೆದುಕೊಂಡೆ. ಆದರೂ ಏನೂ ಇಲ್ಲದಿರುವುದಕ್ಕಿಂತ ಕೊಂಚವಾದರೂ ಇರುವುದು ಮೇಲಲ್ಲವೇ? ನಾವು ಈ ಪ್ರಭುಪಾದರಿಗಿಂತ ಹೆಚ್ಚಿನ ಕೆಲಸ ಮಾಡಬಹುದೆಂಬ ಆಲೋಚನೆಗೆ ಎಲ್ಲರೂ ನಕ್ಕೆವು. ಒಬ್ಬೊಬ್ಬರಾಗಿ ನಾವು ವ್ಯಾಸಾಸನದ ಬಳಿಗೆ ಹೋದೆವು. ಪ್ರಭುಪಾದರು ನಮಗೆ ನಮ್ಮ ತ್ರಿದಂಡಗಳನ್ನು ಕೊಟ್ಟು ಹೇಳಿದರು, ಈಗ ಪ್ರಚಾರ ಮತ್ತು ಪ್ರಚಾರವಷ್ಟೇ ನಿಮ್ಮ ಕೆಲಸ. ಇದಾದ ಕೂಡಲೇ
ಇದಾದ ಕೂಡಲೇ ಪ್ರಭುಪಾದರು ನಮ್ಮನ್ನು ತಮ್ಮ ಕೊಠಡಿಗೆ ಕರೆಸಿಕೊಂಡರು. ಏನಾದರೂ ವಿಶೇಷ ಆದೇಶಗಳಿವೆಯೇ ಎಂದು ನಾವು ಅವರನ್ನು ಕೇಳಿದೆವು. ಸನ್ಯಾಸ ಜೀವನದಲ್ಲಿ 2 ನಿಷೇಧಗಳಿವೆ ಎಂದು ಅವರು ಹೇಳಿದರು. ಒಂದು, ಶ್ರೀಮಂತನನ್ನು ಭೇಟಿಯಾದಾಗ ಮತ್ತು ಅವನ ಶ್ರೀಮಂತಿಕೆಯನ್ನು ಕಂಡಾಗ, ಅಯ್ಯೋ, ನಾನೆಲ್ಲವನ್ನೂ ತ್ಯಾಗ ಮಾಡಿಬಿಟ್ಟೆ, ನಾನು ಇದನ್ನೆಲ್ಲ ಅನುಭವಿಸಬಹುದಾಗಿತ್ತು ಎಂದು ಕರುಬಬಾರದು. 2, ಚೆಲುವೆಯೊಬ್ಬಳನ್ನು ಕಂಡಾಗ, ನನಗೂ ಚೆಲುವೆಯಾದ ಹೆಂಡತಿ ಇದ್ದಳು, ಈಗ ಈ ಚೆಲುವೆ ಇಲ್ಲಿದ್ದಾಳೆ, ನಾನು ಅವಳನ್ನು ಅನುಭವಿಸಬಹುದಾಗಿತ್ತು ಎಂದು ಮರುಗಬಾರದು. ಅರ್ಥಾತ್ ಸನ್ಯಾಸ ಸ್ವೀಕರಿಸಿದ್ದಕ್ಕಾಗಿ ಯಾವುದೇ ಪಶ್ಚಾತ್ತಾಪಗಳಿರಬಾರದು. ಸಾಕಾ ಮಾತಾಜಿ? ಓದಿ ಓದಿ. ಜಗದೀಶ, ಎಲ್ಲ GBC ಮಂದಿಯನ್ನು ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ಕರೆಸಿಕೊಂಡರು. ಅವರಲ್ಲಿ ಕೆಲವರು ಸನ್ಯಾಸ ತೆಗೆದುಕೊಂಡರು. ಪ್ರಚಾರ ವಲಯಗಳ ಪುನರ್ವಿಂಗಡಣೆಯ ಬಗ್ಗೆ ನಾವು ಚರ್ಚಿಸಿದೆವು. ನಾವು ಪ್ರಭುಪಾದರೊಂದಿಗೆ ಒಂದು ವಿಶೇಷ ಸಭೆ ನಡೆಸಿದೆವು. ಎಲ್ಲ GBCಗಳು ಅಲ್ಲಿದ್ದೆವು. ಪ್ರಭುಪಾದರು ನಮ್ಮನ್ನೆಲ್ಲ ಒಮ್ಮೆ ನೋಡಿ, ನಿಮಗೆಲ್ಲರಿಗೂ ನಂಬಿಕೆಯುಂಟಾಗಿದೆಯೇ ಎಂದು ಕೇಳಿದರು. ನಾವು ಸುಮ್ಮನೆ ಕುಳಿತೆವು. 2 ನಿಮಿಷ ಯಾರೂ ಏನನ್ನೂ ಹೇಳಲಿಲ್ಲ. ನಿಮಗೆ ನಂಬಿಕೆಯುಂಟಾಗಿದೆಯೇ? ನೀವು ಪ್ರಾಮಾಣಿಕರಾಗಿರುವಿರಾ ಎಂಬ ಪ್ರಭುಪಾದರ ಸವಾಲು ನನ್ನ ಜೀವನದ ಅತ್ಯಂತ ಕಷ್ಟ ಗಳಿಗೆಗಳಲ್ಲಿ ಒಂದಾಗಿತ್ತು. ಪ್ರಭುಪಾದರ ಮಾತುಗಳನ್ನು ಅವರ GBC ಶಿಷ್ಯರು ಕಿವಿಗೊಟ್ಟು ಕೇಳಿಸಿಕೊಂಡರು. ಪ್ರಭುಪಾದರು ಹೇಳಿದರು, ನನ್ನ ಮಟ್ಟಿಗೆ ಹೇಳುವುದಾದರೆ ನನಗೆ ನಂಬಿಕೆಯುಂಟಾಗಿದೆ. ಆದ್ದರಿಂದ ನಾನು ಮುನ್ನಡೆಯುತ್ತಿದ್ದೇನೆ. ನಾನು ಮುನ್ನಡೆಯುತ್ತಿರಲು ಕಾರಣ ಇದು ಸತ್ಯ, ಕಟ್ಟುಕಥೆಯಲ್ಲ ಎಂಬ ಮನವರಿಕೆ. ಆ ಮಟ್ಟಿಗೆ ವೈಯಕ್ತಿಕವಾಗಿ ನನಗೆ ನಂಬಿಕೆಯುಂಟಾಗಿದೆ. ಯಾರಾದರೂ ನನ್ನನ್ನು ನೀವು ನಂಬುತ್ತೀರಾ ಎಂದು ಕೇಳಿದರೆ ನಾನೆನ್ನುತ್ತೇನೆ, ಇಲ್ಲ, ನಾನು ನಂಬುವುದಿಲ್ಲ. ನಂಬಬೇಕಾದದ್ದು ಅದರಲ್ಲಿ ಏನೂ ಇಲ್ಲ, ಏಕೆಂದರೆ ಅದು ಸತ್ಯ. ಆದ್ದರಿಂದ ನೀವು ನಿಮ್ಮ ನಂಬಿಕೆಯನ್ನು ಸಾಹಿತ್ಯ, ವಾಗ್ವಾದ, ಪ್ರಚಾರ, ವಿರೋಧಿಗಳೊಂದಿಗೆ ಮುಖಾಮುಖಿ ಇವುಗಳ ಮೂಲಕ ಪ್ರಸಾರ ಮಾಡಬೇಕು. ಆದರೆ ನಿಮಗೆ ನಂಬಿಕೆ ಉಂಟಾಗಿದೆಯೇ? ಒಂದು ವೇಳೆ ನಂಬಿಕೆ ಉಂಟಾಗಿಲ್ಲದಿದ್ದರೆ ನಿಮ್ಮಿಂದ ನನಗೆ ಪ್ರಯೋಜನವಿಲ್ಲ. ಮೊಟ್ಟಮೊದಲ ಅಗತ್ಯವೆಂದರೆ ಉತ್ಸಾಹ. ನಿರ್ಜೀವಿಗಳಂತಿರಬೇಡಿ. ನನಗಿಂತ ಹೆಚ್ಚಾಗಿ ನೀವು ಬೇಕಾಗಿದೆ. ಜೀವಂತಿಕೆ ಉಳ್ಳವನು ಪ್ರಚಾರ ಮಾಡಲು ಶಕ್ತನಾಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲತಾ ಪೂಜಾರಿ ಮಾತಾಜಿ ಓದಿ. ಅವರು ರೆಡಿ ಇಲ್ಲದಿದ್ರೆ ಪ್ರವೀಣ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ದೇವಾಲಯದ ಸ್ಥಳೀಯ ಅಧ್ಯಕ್ಷ ಮತ್ತು ಖಜಾಂಚಿ ನಿರ್ದೇಶಕ ನೋಡಿಕೊಳ್ಳುತ್ತಾರೆ. ಎಲ್ಲವೂ ಸರಿಯಾಗಿ ನಡೆಯುವಂತೆ ಮೇಲ್ವಿಚಾರಣೆಯನ್ನು GBC ವಹಿಸಿಕೊಳ್ಳಬಹುದು. ಆದರೆ ಮೊದಲ ನಿರ್ವಹಣೆಯ ಕಾರ್ಯವೆಂದರೆ ಪ್ರತಿಯೊಬ್ಬ ಸದಸ್ಯನೂ ಸಹ ದಿನಕ್ಕೆ 16 ಸುತ್ತು ಜಪ ಮಾಡುವುದು ಮತ್ತು ಎಲ್ಲ ನಿಬಂಧನೆಗಳನ್ನು ಪಾಲಿಸುವುದು. ಅರ್ಥಾತ್ ಅದೇ ನಮ್ಮ ಆಧ್ಯಾತ್ಮಿಕ ಶಕ್ತಿ. ಈಗ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಹೀಗೆ ಎಲ್ಲವನ್ನು ಅಮೆರಿಕನ್ನರ ವಶಕ್ಕೆ ಒಪ್ಪಿಸುವುದೇ ನನ್ನ ಯೋಜನೆಯಾಗಿತ್ತು. ಆದರೆ ನೀವು ಆಧ್ಯಾತ್ಮಿಕವಾಗಿ ಶಕ್ತಿವಂತರಾಗಬೇಕು. ನೀವು ಕೇವಲ ಸತ್ವಹೀನ ನಿರ್ವಾಹಕರು ಮಾತ್ರವಾದರೆ ಪ್ರಯೋಜನವಿಲ್ಲ. ಕೇವಲ ಪ್ರವಾಸವು ಬೇಕಾಗಿಲ್ಲ. ಪ್ರವಾಸದ ಮೂಲಕ ಸಂಘದ ಅಭಿವೃದ್ಧಿಗೆ ಕಾರಣವಾಗುವಂತಹ ಗಟ್ಟಿಯಾದ ಯಾವುದಾದರೂ ಕೆಲಸವನ್ನು ನೀವು ಮಾಡಬೇಕು. ಲೆನಿನ್ ಕಾಲದಲ್ಲಿ ಅವನೊಂದಿಗಿದ್ದವರು ಕೆಲವೇ ಜನ. ಆದರೆ ಅವನು ಇಡೀ ದೇಶದ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಂಡನು. ದೈವ ಪ್ರಜ್ಞೆಯ ಪ್ರಸಾರ ನಿಮ್ಮ ಕೈಯಲ್ಲಿದೆ. ನೀರಾಗಬೇಡಿ, ಹೋಗಿ ಪ್ರಚಾರ ಮಾಡಿ.
ನನ್ನ ಪ್ರಿಯ ಅಮೆರಿಕನ್ ಸಹೋದರರೇ, ನಿಮ್ಮಲ್ಲಿ ಯಥೇಚ್ಛವಾದ ಸಂಪತ್ತಿದೆ, ಸುಖ ಭೋಗಗಳಿವೆ. ಅವುಗಳನ್ನು ಕೃಷ್ಣನಿಗಾಗಿ ಬಳಸಿ, ಇಲ್ಲದಿದ್ದರೆ ಅವು ಅವನತಿಗೊಳ್ಳುತ್ತವೆ ಎಂಬುದಾಗಿ ನಿಮ್ಮ ಜನರಿಗೆ ತಿಳಿ ಹೇಳುವ ಕರ್ತವ್ಯ ನಿಮ್ಮದಾಗಿದೆ. ಶ್ರೀಲ ಪ್ರಭುಪಾದರು ಲಾಸ್ ಏಂಜಲೀಸ್ನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಇಸ್ಕಾನ್ನ ಅನೇಕ ಮುಖಂಡರನ್ನು ಭೇಟಿಯಾದರು ಮತ್ತು ಪಾಶ್ಚಿಮಾತ್ಯ ಜಗತ್ತಿನ ತಮ್ಮ ಕೇಂದ್ರ ಕಚೇರಿಯಲ್ಲಿ ನಡೆಯುತ್ತಿದ್ದ ವೈವಿಧ್ಯಪೂರ್ಣವಾದ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳನ್ನು ಕಂಡರು. ಕೃಷ್ಣ ಭಜನೆಯ ಒಂದು ಹೊಸ ಧ್ವನಿ ಮುದ್ರಿಕೆಯನ್ನು ಅವರು ಆಲಿಸಿದರು. ಅದನ್ನು ಗಿಟಾರ್ ಮುಂತಾದ ಪಾಶ್ಚಿಮಾತ್ಯ ಸಂಗೀತ ವಾದ್ಯಗಳೊಂದಿಗೆ ಭಕ್ತರ ಸ್ವಂತ ಗೋಲ್ಡನ್ ಅವತಾರ್ ಸ್ಟುಡಿಯೋದಲ್ಲಿ ತಯಾರಿಸಲಾಗಿತ್ತು. ಪ್ರಭುಪಾದರು ಧ್ವನಿ ಮುದ್ರಿಕೆಯ ಬಗ್ಗೆ ತಮ್ಮ ಸಮ್ಮತಿ ಮತ್ತು ಮೆಚ್ಚುಗೆ ಸೂಚಿಸಿ, ಇದು ಜಾರ್ಜ್ ಹ್ಯಾರಿಸನ್ ಸಂಗೀತಕ್ಕಿಂತ ಚೆನ್ನಾಗಿದೆ ಎಂದು ಹೇಳಿದರು. ಅವರು ಆರ್ಟ್ ಸ್ಟುಡಿಯೋಗೆ ಭೇಟಿ ನೀಡಿದರು. ಅಲ್ಲಿ ಭಕ್ತರು ಪ್ರಭುಪಾದರ ಪುಸ್ತಕಗಳಿಗಾಗಿ ಸಾಂದರ್ಭಿಕ ಚಿತ್ರಗಳನ್ನು ರಚಿಸುತ್ತಿದ್ದರು. ಪ್ರಭುಪಾದರು ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಅನಂಗ ಮಂಜರಿ. ಪ್ರಭುಪಾದರು ವಿವಿಧ ದೇವಾಲಯಗಳ ಕಚೇರಿಗಳನ್ನು ನೋಡಿಕೊಂಡು ಬರುತ್ತಿದ್ದರು. ಒಂದು ಕಚೇರಿಯಲ್ಲಿ ಇದೇನು ಮಾತಾಜಿ ಗೊತ್ತಾಗುದಿಲ್ಲ. ಒಂದು ಕಚೇರಿಯಲ್ಲಿ ಕರಂದರನು ಅವರಿಗೆ ಒಂದು ಕಂಪ್ಯೂಟರ್ ಯಂತ್ರವನ್ನು ತೋರಿಸಿ ಹೇಳಿದನು, ಪ್ರಭುಪಾದ್ರೆ, ನಾವು ರೂಪ ಗೋಸ್ವಾಮಿ ಇಲ್ಲಿಂದ ಓದಿ. ಓಕೆ, ಗೋಸ್ವಾಮಿ ಎಂದು ಬೆರಳಚ್ಚು ಮಾಡಿದರೆ ಸಾಕು. ನೀವು ರೂಪ ಗೋಸ್ವಾಮಿಯವರ ಬಗ್ಗೆ ಈವರೆಗೆ ಹೇಳಿರುವ ಮತ್ತು ಬರೆದಿರುವ ಎಲ್ಲವನ್ನೂ ಇದು ತಾನಾಗಿ ಬರೆದು ಬಿಡುತ್ತದೆ. ಪ್ರಭುಪಾದರು ಅಷ್ಟೇನು ಆಸಕ್ತಿ ಇಲ್ಲದೆ ಆ ಕಂಪ್ಯೂಟರ್ ಯಂತ್ರವನ್ನು ನೋಡುತ್ತಿದ್ದರು. ರೂಪ ಗೋಸ್ವಾಮಿಯವರ ಹೆಸರನ್ನು ಕರಂದರನು ಹೇಳಿದ ಕೂಡಲೇ ಹುಬ್ಬೇರಿಸಿ ಹೇಳಿದರು, ಓ ಹೌದು, ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಬಳಸಿಕೊಳ್ಳಲು ಸಾಧ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪದ್ಮಿನಿ ಮಾತಾಜಿ, ಲತಾ ಪೂಜಾರಿ ಮಾತಾಜಿ ರೆಡಿಯಾ ಅಥವಾ ಪದ್ಮಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಅನಂತರ ನಾವು ಒಂದ್ ನಿಮಿಷ. ಅನಂತರ ನಾವು ಆ ಕಚೇರಿಯಿಂದ ಹೊರಬಂದು ಟೆಲೆಕ್ಸ್ ಯಂತ್ರದ ಬಳಿಗೆ ಹೋದೆವು. ಪ್ರಭುಪಾದರು ಅದರ ಎದುರು ಒಂದು ಕುರ್ಚಿಯಲ್ಲಿ ಕೂತರು ಮತ್ತು ಎಲ್ಲರೂ ಅವರನ್ನು ಸುತ್ತುವರಿದು ನಿಂತರು. ಕರಂದರನು ಆ ಯಂತ್ರದ ಕಾರ್ಯವಿಧಾನವನ್ನು ವಿವರಿಸುತ್ತಾ ಹೇಳಿದ, ಶೀಲ ಪ್ರಭುಪಾದರೆ, ಈ ಯಂತ್ರವು ನ್ಯೂಯಾರ್ಕಿಗೆ ಸಂದೇಶವನ್ನು ಬರೆದು ನೇರವಾಗಿ ತಲುಪಬಲ್ಲದು. ಅಲ್ಲಿನವರು ಕೂಡಲೇ ಇದರ ಮೂಲಕ ಪ್ರತಿ ಸಂದೇಶವನ್ನು ಹಿಂದಕ್ಕೆ ಕಳಿಸಬಹುದು. ಹೀಗೆ ಹೇಳಿ ಕರಂದನು ಟೆಲೆಕ್ಸ್ ಯಂತ್ರದ ಮೇಲೆ, ಹರೇ ಕೃಷ್ಣ ಶೀಲ ಪ್ರಭುಪಾದರಿಗೆ ಸಕಲ ವೈಭವವಾಗಲಿ, ದಯವಿಟ್ಟು ಉತ್ತರಿಸಿ ಎಂದು ಬೆರಳಚ್ಚು ಮಾಡಿದನು. ಉತ್ತರ ಬರಲಿಲ್ಲ. ಆದ್ದರಿಂದ ಮತ್ತೆ ಸಂದೇಶ ಗಳಿಸಿದನು. ಈ ಬಾರಿಯೂ ಉತ್ತರ ಬರಲಿಲ್ಲ. ಆದ್ದರಿಂದ ಈ ಸಲ ಶೀಲಾ ಪ್ರಭುಪಾದರಿಗೆ ಸಕಲ ವೈಭವವಾಗಲಿ, ಶೀಲಾ ಪ್ರಭುಪಾದರು ಟೆಲೆಕ್ಸ್ ಯಂತ್ರದ ಪಕ್ಕದಲ್ಲಿ ಕುಳಿತಿದ್ದಾರೆ, ದಯವಿಟ್ಟು ಉತ್ತರಿಸಿ ಎಂದು ಬೆರಳಚ್ಚು ಮಾಡಿದನು. ಹಠಾತ್ತಾನೆ ಯಂತ್ರವು ಉತ್ತರವನ್ನು ಮುದ್ರಿಸತೊಡಗಿತು. ಪ್ರಭುಪಾದರು ಅದನ್ನು ನೋಡುತ್ತಾ ಕುಳಿತಿದ್ದರು. ಮುದ್ರಿತ ಮಾರುತವು ಹೀಗಿತ್ತು, ಪ್ರಿಯ ಶೀಲ ಪ್ರಭುಪಾದರೆ, ತಮ್ಮ ಚರಣಕಮಲಗಳಿಗೆ ನಮ್ಮ ವಿನಮ್ರ ವಂದನೆಗಳನ್ನು ದಯವಿಟ್ಟು ಸ್ವೀಕರಿಸಿ. ದೈವಾನುಗ್ರಹ ಪೂರ್ಣರಾದ ತಮ್ಮನ್ನು ಇನ್ನು 3 ದಿನಗಳಲ್ಲಿ ನ್ಯೂಯಾರ್ಕಿನಲ್ಲಿ ಕಾಣಲು ನಾವು ಕಾತರರಾಗಿದ್ದೇವೆ. ಶೀಲ ಪ್ರಭುಪಾದರು ಜಯ ಹರಿ ಬೋಲ್ ಎಂದರು. ನ್ಯೂಯಾರ್ಕಿನಿಂದ ಬಂದ ಸಂದೇಶಕ್ಕೆ ಅನೇಕ ಭಕ್ತರು ಸಹಿ ಮಾಡಿದ್ದರು. ಪ್ರಭುಪಾದರು ಮುಗುಳು ನಗೆಯಷ್ಟೇ ಬೀರಿ ಇದು ತುಂಬಾ ಚೆನ್ನಾಗಿದೆ ಎಂದರು. ಈ ವೇಳೆಗೆ ಅಮೆರಿಕದಲ್ಲಿ ಶಿಷ್ಯರಿಂದ ಪ್ರಭುಪಾದರ ಪುಸ್ತಕಗಳ ಪ್ರಸಾರವು ಒಂದು ಹೊಸ ಆಯಾಮವನ್ನು ಪಡೆಯುತ್ತಿತ್ತು. ಇತ್ತೀಚಿನ ವರದಿಗಳನ್ನು ಪ್ರಭುಪಾದರು ಕೇಳಿಸಿಕೊಂಡರು. ಪಶ್ಚಿಮ ದೇಶಗಳಲ್ಲಿ ತಮ್ಮ ಪ್ರಚಾರವನ್ನು ಪ್ರಾರಂಭಿಸಿದ ಕಾಲದಿಂದಲೂ ಪ್ರಭುಪಾದರು ಪುಸ್ತಕಗಳ ಮುದ್ರಣ ಮತ್ತು ಪ್ರಸಾದವನ್ನು ಕೃಷ್ಣ ಪ್ರಜ್ಞೆಯ ಪ್ರಚಾರದ ಅತ್ಯಂತ ಮುಖ್ಯ ವಿಧಾನವೆಂದು ಒತ್ತಿ ಹೇಳಿದ್ದರು.
ಪುಸ್ತಕಗಳನ್ನು ಮುದ್ರಿಸಿ ಪ್ರಚಾರ ಮಾಡಲು ತಮ್ಮ ಗುರುಗಳು ತಮಗೆ ಹೇಳಿದ್ದಾರೆ ಎಂದು ತಾವು ಕಣ್ಣು ಮುಚ್ಚಿಕೊಂಡು ಅದನ್ನು ಪಾಲಿಸುತ್ತಿರುವುದಾಗಿಯೂ ಪ್ರಭುಪಾದರು ಹೇಳಿದರು. ತಮ್ಮ ಸಂಚಿಕೆಯ ಕೆಲವೇ ಪ್ರತಿಗಳನ್ನು ಒಬ್ಬ ಶಿಷ್ಯನು ಹಂಚಿದ್ದರೂ ಸಹ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಸಂತೋಷಗೊಳ್ಳುತ್ತಿದ್ದರು. ಇಸ್ಕಾನಿನ ಕೃಷ್ಣ. ಪ್ರಾಥಮಿಕ ವರ್ಷದಲ್ಲಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪದ್ಮಿನಿ ಮಾತಾಜಿ ಓದಿ. ಹರೇ ಕೃಷ್ಣ. ಅವರು ರೆಡಿ ಇಲ್ಲದಿದ್ರೆ ರಾಜು ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ ಓದಿ. ಹರೇ ಕೃಷ್ಣ. ಓದಿ ಪ್ರಭುಜಿ. ಓಕೆ. ಇಸ್ಕಾನ್ನ ಪ್ರಾರಂಭಿಕ ವರ್ಷಗಳಲ್ಲಿ ತಮ್ಮ ಶಿಷ್ಯರು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ತಿಂಗಳಿಗೆ ಕೆಲವು ನೂರು ಪ್ರತಿಗಳಷ್ಟು ಹಂಚಿದಾಗಲೂ ಶ್ರೀಲ ಪ್ರಭುಪಾದರು ಸಂತೋಷಗೊಂಡಿದ್ದರು. ಕ್ರಮೇಣ ದಿವ್ಯ ಸಾಹಿತ್ಯದ ಪ್ರಸಾರವು ಹೆಚ್ಚಾಗಬೇಕೆಂಬ ಅವರ ಇಚ್ಛೆಯು ಕೆಲವು ಭಕ್ತರ ಮೂಲಕ ಸಾಕಾರಗೊಂಡಿತು. 1968ರಲ್ಲಿ ಕಮಾಲ್ ಕೃಷ್ಣರು ಲಾಸ್ ಏಂಜಲೀಸ್ ನಲ್ಲಿ ಪ್ರತಿದಿನ ಕೀರ್ತನೆಯ ದೊಡ್ಡ ಮೆರವಣಿಗೆಯನ್ನು ಊರಿನ ತುಂಬಾ ನಡೆಸುತ್ತಿದ್ದನು. ತಂಡವು ಕೀರ್ತನೆ ಮತ್ತು ನರ್ತನದ ಜೊತೆಗೆ ಜನರಿಗೆ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿಗಳನ್ನು ದಿನಕ್ಕೆ ಸುಮಾರು 100ರಷ್ಟು ಸಂಖ್ಯೆಯಲ್ಲಿ ಹಂಚುತ್ತಿದ್ದು. ಈ ವರದಿಗಳು ಪ್ರಭುಪಾದರ ಕಿವಿಗಿದ್ದಾಗ ಅವರು ಉತ್ತೇಜಿತರಾಗಿದ್ದರು ಮತ್ತು ಅದನ್ನು ಹೆಚ್ಚಿಸಲು ಭಕ್ತರಿಗೆ ಹೇಳಿದರು. ಪುಸ್ತಕ ಪ್ರಚಾರದ ಅತ್ಯುತ್ತಮ ವಿಧಾನವಷ್ಟೇ ಅಲ್ಲದೆ ಆದಾಯಕ್ಕೆ ಒಂದು ನ್ಯಾಯಯುತ ಮಾರ್ಗವೆಂದು ಸಹ ಪ್ರಭುಪಾದರಿಗೆ ತೋರಿತು. ಭಾರತದಲ್ಲಿ ಬ್ರಹ್ಮಚಾರಿಗಳು ಪರಂಪರಾಗತವಾದ ಗುರುಕುಲ ಪದ್ಧತಿಯ ಪ್ರಕಾರ ಮನೆಯಿಂದ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡುತ್ತಿದ್ದರು. ಆದರೆ ಪಶ್ಚಿಮ ದೇಶಗಳಲ್ಲಿ ಅಂತಹ ಪದ್ಧತಿಗೆ ಗೌರವವಿರಲಿಲ್ಲ. ಆದರೆ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಸಭ್ಯ ವ್ಯಕ್ತಿಗಳೆಲ್ಲರೂ ಮೇಲ್ ಮಾಡ್ಬೇಕು. ಸಭ್ಯ ವ್ಯಕ್ತಿಗಳೆಲ್ಲರೂ ದುಡ್ಡು ಕೊಟ್ಟುಕೊಳ್ಳುತ್ತಾರೆ ಎಂದು ಪ್ರಭುಪಾದರು ಹೇಳಿದರು. ಭಾರತ ಮತ್ತು ಅಲ್ಲಿನ ಯೋಜನೆಗಳ ಕಡೆಗೆ ಪ್ರಭುಪಾದರ ಮನಸ್ಸು ಹೆಚ್ಚಾಗಿ ಒಲಿಯತೊಡಗಿದಂತೆ ಅವರು ತಮ್ಮ ಶಿಷ್ಯರಿಗೆ, ಅದರಲ್ಲಿಯೂ ವಿಶೇಷವಾಗಿ ಪಾಶ್ಚಿಮಾತ್ಯ ಶಿಷ್ಯರಿಗೆ ಪುಸ್ತಕ ಪ್ರಸಾರದ ಬಗ್ಗೆ ಉತ್ತೇಜನ ನೀಡುವುದನ್ನು ಮುಂದುವರಿಸಿದರು. ದಯವಿಟ್ಟು ಜನರಿಗೆ ಪುಸ್ತಕ ಹಂಚುವ ಕಾರ್ಯವನ್ನು, ಹಾಗೆಯೇ ಗ್ರಂಥಾಲಯಗಳಲ್ಲಿ ನಮ್ಮ ಪುಸ್ತಕಗಳನ್ನು ಮತ್ತು ಪತ್ರಿಕೆಗಳನ್ನು ಇರಿಸುವ ಕಾರ್ಯವನ್ನು ಹೆಚ್ಚು ಮಾಡಿ. ಪುಸ್ತಕ ಪ್ರಸಾರದಲ್ಲಿ ನಮಗೆ ಅತೀವ ಆಸಕ್ತಿ ಇದೆ. 1971ರಲ್ಲಿ ಅವರು ತಮ್ಮ ನ್ಯೂಯಾರ್ಕಿನ ಭಕ್ತರಿಗೆ ಬರೆದಿದ್ದರು. ನಿಮ್ಮ ಪುಸ್ತಕಗಳ ಮತ್ತು ಪತ್ರಿಕೆಗಳ ಪ್ರಸಾರ ಹೆಚ್ಚಾಗಿರುವುದು ತಿಳಿದು ನನಗೆ ವಿಶೇಷವಾಗಿ ಸಂತೋಷವಾಗಿದೆ. ಹೀಗೆ ಇದನ್ನು ಹೆಚ್ಚಿಸುತ್ತಾ ಹೋಗಿ. ಪ್ರತಿ ಬಾರಿ ಓದುಗನೊಬ್ಬನ ಕೃಷ್ಣನ ಬಗ್ಗೆ ಸ್ವತ್ವಪೂರ್ಣವಾದ ಸಂಗತಿಯನ್ನು ಓದಿದಾಗಲೂ ಅವನ ಜೀವನದಲ್ಲಿ ಯಾವುದಾದರೊಂದು ರೀತಿಯಲ್ಲಿ ಬದಲಾವಣೆ ಹೊಂದುತ್ತದೆ. ನಮ್ಮ ಪ್ರಚಾರವು ಈ ಸಾಹಿತಿಗಳ ನೆಲೆಗಟ್ಟಿನ ಮೇಲೆ ನಿಂತಿದೆ. ಆದ್ದರಿಂದ ಅವು ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಲಭ್ಯವಾಗಬೇಕೆಂಬುದು ನನ್ನ ಆಸೆ. ಆದ್ದರಿಂದ ದಯವಿಟ್ಟು ಇದಕ್ಕಾಗಿ ಪ್ರಯತ್ನಿಸಿರಿ. ಅದು ಹೊಸದಾಗಿದೆ ನೋಡಿ. ಆಸ್ಟ್ರೇಲಿಯಾದ ಭಕ್ತರಿಗೆ ಅವರು ಬರೆದರು. ನೆಕ್ಸ್ಟ್ ಓದಿ ಮತ್ತೆ ಪ್ರಭುಜಿ. ನನ್ನ ಪುಸ್ತಕಗಳ ಹಾಗೂ ಸಾಹಿತ್ಯದ ಪ್ರಸಾರವನ್ನು ನೀವು ಹೆಚ್ಚಿಸುತ್ತಿರುವುದು ಅತ್ಯುತ್ತಮ ಸುದ್ದಿ. ಕೃಷ್ಣನ ಬಗ್ಗೆ ಸತ್ವಪೂರ್ಣ ಮಾಹಿತಿಯನ್ನು ಪ್ರಸಾರ ಮಾಡುವುದು ಅತ್ಯುತ್ತಮ ಕೆಲಸ. ನಮ್ಮ ಪ್ರಚಾರವು ಈ ಪುಸ್ತಕಗಳ ಮೇಲೆ ಗಟ್ಟಿಯಾಗಿ ನಿಂತಿದೆ. ಬೇರೆ ಯಾವ ಆಂದೋಲನಕ್ಕೂ ಇಂಥ ವಿಸ್ತಾರವಾದ ಅಧಿಕೃತ ಹಿನ್ನೆಲೆ ಇಲ್ಲ. ಆಫ್ರಿಕಾದ ಭಕ್ತರಿಗೆ ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಧನ್ಯವಾದ. ಪದ್ಮಿನಿ ಮಾತಾಜಿ ನೀವು ಓದದಿದ್ರೆ ರೀನಾ ಮಾತಾಜಿ ಓದ್ತೀರಾ? ಓದ್ತೇನೆ ಮ್ಯಾಮ್. ಹರಿ ಓಂ. ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಿಂದ ಓದ್ಬೇಕು? ಆಫ್ರಿಕಾದ ಭಕ್ತರಿಗೆ. ಆಫ್ರಿಕಾದ ಭಕ್ತರಿಗೆ ಪ್ರಭುಪಾದರು ಬರೆದರು. ಪುಸ್ತಕಗಳ ಮತ್ತು ಪತ್ರಿಕೆಗಳ ಪ್ರಸಾರವು ನಮ್ಮ ಅತ್ಯಂತ ಮುಖ್ಯ ಚಟುವಟಿಕೆಯಾಗಿದೆ. ಪುಸ್ತಕಗಳಿಲ್ಲದೆ ನಮ್ಮ ಪ್ರಚಾರಕ್ಕೆ ಗಟ್ಟಿಯಾದ ಆಧಾರ ದೊರೆಯುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ಆಫ್ರಿಕನರಿಗೆ ನಮ್ಮ ಪುಸ್ತಕಗಳ ಅಗತ್ಯವಿದೆ. ಸಾಕಷ್ಟು ಪುಸ್ತಕಗಳಿದ್ದರೆ ಬಳಿಕ ಇಸ್ಕಾನ್ನ ಇತರ ಪ್ರತಿಯೊಂದು ಯಶಸ್ವಿಯಾಗುವುದೆಂದು ಶ್ರೀಲ ಪ್ರಭುಪಾದರು ಹೇಳಿದರು. ಕಾರ್ಯತಃ ನಮ್ಮ ಸಂಘವು ಪುಸ್ತಕಗಳ ಮೇಲೆ ಕಟ್ಟಲ್ಪಟ್ಟಿದೆ. ಒಂದು ಪುಸ್ತಕದಿಂದ ಅಷ್ಟಾಗಿ ಪರಿಣಾಮವಾಗುವುದಿಲ್ಲ. ಆದರೂ ಕುರುಡಗಿಂತ ಮಳ್ಳೆಹಣ್ಣು ಮೇಲು ಎಂಬಂತೆ ಒಂದಾದರೂ ಪುಸ್ತಕ ಹೊರಬಂದಿರುವುದು ಸಮಾಧಾನದ ಸಂಗತಿ.
ಜೊತೆಗೆ ಬ್ಯಾಕ್ ಟು ಗಾಡ್ ಹೆಡ್ ಇತರ ಭಾಷೆಗಳಲ್ಲಿ ಕೆಲವು ಸಂಚಿಕೆಗಳಲ್ಲಿ ಹೊರಬಂದಿದೆ. ಆದರೆ ನೀವೀಗ ವರ್ಷಕ್ಕೆ 4-5 ಹೊಸ ಪುಸ್ತಕಗಳನ್ನು ಹಲವು ಭಾಷೆಗಳಲ್ಲಿ ಪ್ರಕಟಿಸಲು ಪ್ರಯತ್ನಿಸಬೇಕು. ಜೊತೆಗೆ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿ ತಿಂಗಳು ಕ್ರಮಬದ್ಧವಾಗಿ ಹೊರಬರಬೇಕು. ವಿದೇಶಿ ಭಾಷೆಗಳಲ್ಲಿ ಅಸಂಖ್ಯಾತ ಪುಸ್ತಕಗಳನ್ನು ಉತ್ಪಾದಿಸುವ ಈ ಬಹುದೊಡ್ಡ ಹೊಣೆಗಾರಿಕೆಗೆ ನಿಮ್ಮನ್ನು ನೀವು ತೆತ್ತುಕೊಳ್ಳಬೇಕು. 1968 ಹಿಂದೆ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಎಂಬ ಇಂಗ್ಲಿಷ್ ಭಾಷೆಯ ಪುಸ್ತಕದ 10,000 ಪ್ರತಿಗಳು ನ್ಯೂಯಾರ್ಕಿನ ದೇವಾಲಯಕ್ಕೆ ಬಂದಿಳಿದಾಗ ಬ್ರಹ್ಮಾನಂದ ಸ್ವಾಮಿಯು ಚೈತನ್ಯ ಮಹಾಪ್ರಭುಗಳ ಉದಾತ್ತ ಜಿಜ್ಞಾಸೆಯ ದಪ್ಪರಟ್ಟಿನ ಅಷ್ಟೊಂದು ಪುಸ್ತಕಗಳನ್ನು ಎಂದಿಗಾದರೂ ಹಂಚಿ ಮುಗಿಸಲು ಸಾಧ್ಯವೇ ಎಂದು ಆಶ್ಚರ್ಯಪಟ್ಟಿದ್ದನು. ಆದರೆ 1970ರಲ್ಲಿ ದೇವೋತ್ತಮ ಪರಮಪುರುಷ ಕೃಷ್ಣ ಎಂಬ ಇನ್ನೊಂದು ಇಂಗ್ಲಿಷ್ ಪುಸ್ತಕ ಪ್ರಕಟವಾದಾಗ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಭಕ್ತರು ಮನೆಯಿಂದ ಮನೆಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗಿ ಪುಸ್ತಕಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು. ದಿನಕ್ಕೆ ಒಂದಲ್ಲ, ಎರಡಲ್ಲ, 20, 30, ಒಮ್ಮೊಮ್ಮೆ 40 ಪುಸ್ತಕಗಳನ್ನು ಮಾರಿದರು. ಇತರ ದೇವಾಲಯಗಳ ಭಕ್ತರು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟ ಮಾಡಲು ತೊಡಗಿದಂತೆ ಉತ್ಸಾಹವು ವ್ಯಾಪಿಸಿತು. ಆ ಬಳಿಕ ಯುವಕರು ವ್ಯಾನುಗಳಲ್ಲಿ ಇಡೀ ದಿನ ಸಂಚರಿಸಿ ದಿನದಿಂದ ದಿನಕ್ಕೆ ಪ್ರಭುಪಾದರ ಪುಸ್ತಕಗಳ ಪ್ರಸಾರದ ದಿವ್ಯಾನಂದವನ್ನು ಕಂಡುಕೊಂಡಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೀನಾ ಮಾತಾಜಿ ರೆಡಿ ಇಲ್ಲದಿದ್ರೆ ಹರೇ ಓದ್ತೀರಾ ಮಾತಾಜಿ? ಓದಿ. ಅನಂತರ ಒಂದು ಪೈಪೋಟಿ ಪ್ರಾರಂಭವಾಗಿತ್ತು. ಸ್ಯಾನ್ ಫ್ರಾನ್ಸಿಸ್ಕೋ ಭಕ್ತರೇ ಅತ್ಯುತ್ತಮರು ಎಂಬ ಕೇಶವನ ಬಡಾಯಿಯು ಲಾಸ್ ಏಂಜಲೀಸ್, ನ್ಯೂಯಾರ್ಕ್, ಡೆನ್ನವರ್ ಮತ್ತು ಡಲ್ಲಾಸ್ ನಗರ ಭಕ್ತರಿಗೆ ಸವಾಲು ಹಾಕಿತ್ತು. ಒಂದು ಸಂಕೀರ್ತನ ಜ್ವರವು ಶುರುವಾಗಿತ್ತು. ಇದರ ಕೇಂದ್ರದಲ್ಲಿ ಶ್ರೀಲ ಪ್ರಭುಪಾದರಿದ್ದು ಅವರು ತಮ್ಮ ಧಾರ್ಮಿಕ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಪುಸ್ತಕ ಪ್ರಸಾರವು ಪ್ರಶ್ನಾತೀತವಾಗಿ ಪ್ರಥಮ ಆದ್ಯತೆ ಹೊಂದಿದೆ ಎಂದು ಖಚಿತಪಡಿಸುತ್ತಿದ್ದರು. ತಮ್ಮ ಪುಸ್ತಕಗಳನ್ನು ಭಕ್ತರೆಲ್ಲರೂ ಪ್ರತಿನಿತ್ಯ ಅಧ್ಯಯನ ಮಾಡಬೇಕೆಂದು ಪ್ರಭುಪಾದರು ಒತ್ತಿ ಹೇಳಿದರು. ಪುಸ್ತಕಗಳು ಕೇವಲ ಸಾರ್ವಜನಿಕರಿಗಲ್ಲ, ಭಕ್ತರು ಅವುಗಳನ್ನು ಓದಬೇಕು ಮತ್ತು ಮನನ ಮಾಡಿಕೊಳ್ಳಬೇಕು. ಹಾಗಿಲ್ಲದೆ ಅವರು ಪ್ರಚಾರ ಮಾಡಲು ಹೇಗೆ ಸಾಧ್ಯ? ಲಾಸ್ ಏಂಜಲೀಸ್ನ ದೇವಾಲಯದ ಕೊಠಡಿಯಲ್ಲಿ ಪ್ರಭುಪಾದರು ಭಕ್ತರನ್ನ ಒಟ್ಟುಗೂಡಿಸಿ ಶ್ರೀಮದ್ ಭಾಗವತದ ದಿನನಿತ್ಯದ ಸಂಸ್ಕೃತ ಶ್ಲೋಕವನ್ನು ಸರಿಯಾಗಿ ಉಚ್ಚರಿಸಿ ಪಠಣ ಮಾಡುವುದನ್ನು ಹೇಳಿಕೊಡುತ್ತಿದ್ದರು. ಬಳಿಕ ಒಬ್ಬೊಬ್ಬ ಭಕ್ತನು ಸರದಿ ಪ್ರಕಾರ ಶ್ಲೋಕವನ್ನು ಉಚ್ಚರಿಸುತ್ತಿದ್ದನು. ಇತರರು ಅವನನ್ನು ಅನುಸರಿಸಿ ಒಟ್ಟಿಗೆ ಅದನ್ನು ಪುನರುಚ್ಚರಿಸುತ್ತಿದ್ದರು. ಹೃದಯಾನಂದ ಗೋಸ್ವಾಮಿ 1972ರಲ್ಲಿ ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ಬಂದಾಗ ಭಾಗವತದ ತರಗತಿಗಳನ್ನು ಪ್ರಾರಂಭಿಸಿದರು. ಅಲ್ಲಿ ಪ್ರತಿಯೊಬ್ಬರೂ ಸಂಸ್ಕೃತ ಶ್ಲೋಕ ಪಠಣ ಮಾಡಬೇಕಿತ್ತು. ಅದರಿಂದಾದ ಒಂದು ಪರಿಣಾಮವೆಂದರೆ ಭಕ್ತರು ಹೆಚ್ಚು ಗಂಭೀರರೂ ಇನ್ನಷ್ಟು ನಾಗರಿಕರೂ ಆದರು. ಆ ಕಾಲಕ್ಕೆ ಅಮೆರಿಕದಲ್ಲಿ ಭಕ್ತರ ನಡವಳಿಕೆ ಕೊಂಚ ಹುಚ್ಚಾಗಿತ್ತು. ಸಂಕೀರ್ತನ ತಂಡದವರು ಅನೇಕ ಅನಾಗರಿಕ ನಡವಳಿಕೆಗಳಲ್ಲಿ ತೊಡಗುತ್ತಿದ್ದರು. ರಾತ್ರಿಯೆಲ್ಲ ಎದ್ದಿರುವುದು, ಎಲ್ಲೆಂದರಲ್ಲಿ ಮಲಗುವುದು, ಅದನ್ನ ತಿನ್ನುವುದು, ಹೀಗೆಲ್ಲ ಮಾಡುತ್ತಿದ್ದರು. ಹಿಂದೆ ದೇವಾಲಯಗಳು ಕೊಂಚ ಪ್ರಶಾಂತವಾಗಿರುತ್ತಿದ್ದವು. ವಾಸ್ತವವಾಗಿ ಕೊಂಚ ಶುಷ್ಕವಾಗಿಯೂ ಇರುತ್ತಿದ್ದವು, ಏಕೆಂದರೆ ಭಕ್ತರು ಪುಸ್ತಕಗಳ ಪ್ರಚಾರದಲ್ಲಿ ತೊಡಗಿರಲಿಲ್ಲ. ಬಳಿಕ ಸಂಕೀರ್ತನೆಯು ಕೊಂಚ ಭಾರವಾದಾಗ ಈ ಕಾಡು ಕುದುರೆಯ ನೆಗೆದಾಟದಂತಹ ಉದ್ರಿಕ್ತ ಸಂಕೀರ್ತನೆಯು ಹೊರಹೊಮ್ಮಿತ್ತು. ಬಳಿಕ ಪ್ರಭುಪಾದರು ಬಂದರು ಮತ್ತು ಸಂಸ್ಕೃತ ಮಂತ್ರಗಳನ್ನು ಕರಾರುವಕ್ಕಾಗಿ ಉಚ್ಚರಿಸಿ ಪಠಣ ಮಾಡುವುದನ್ನು ಪರಿಚಯಿಸಿದರು. ಹೀಗಾಗಿ ಭಕ್ತರು ಹೆಚ್ಚು ಗಂಭೀರವೂ ಔಪಚಾರಿಕವೂ ಆದ ಕಾರ್ಯಕ್ರಮಕ್ಕೆ ಶರಣಾದರು. ಜೂನ್ ತಿಂಗಳ 1ನೇ ತಾರೀಕಿನಂದು ಶ್ರೀಲ ಪ್ರಭುಪಾದರು ಲಾಸ್ ಏಂಜಲೀಸ್ ಬಿಟ್ಟು ಮೆಕ್ಸಿಕೋ ನಗರಕ್ಕೆ ಹೊರಟರು. ಕೆಲವು ವಾರಗಳಲ್ಲಿ ಹಿಂದಿರುಗುತ್ತೇನೆಂದು ಅವರು ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ನಿನ್ನೆ ನಾವು ನೋಡಿದ್ರೆ ಅಂದ್ರೆ ಪ್ರಭುಪಾದರು ನಿನ್ನೆ ಕ್ಲಾಸ್ ಅಲ್ಲಿ ನಾವು ನೋಡಿದ್ದೇನಂದ್ರೆ ಪ್ರಭುಪಾದರು ಏನೇ ಕೆಲಸ ಮಾಡ್ತಾ ಇಲ್ಲಿ, ಯಾವುದೇ ಒಂದು ಅಂದ್ರೆ ಎಲಿವೇಟರ್ ನಲ್ಲಿ ಹೋಗ್ತಾ ಇಲ್ಲಿ ಅಥವಾ ಇಲ್ಲಿ ಕೊಟ್ಟಿದ್ದಾರೆ ಕಡೆಯಲ್ಲಿ ಜಪಾನಿ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇಲ್ಲಿ, ಯಾವುದೇ ಕೆಲಸ ಮಾಡ್ತಾ ಇಲ್ಲಿ, ಯಾವಾಗ್ಲೂ ಅವರು ಕೃಷ್ಣನ ಸೇವೆಯಲ್ಲೇ ಒಂಥರ ತೊಡಗಿತ್ತಿದ್ರು. ಅವ್ರ ಮನಸ್ಸು ಯಾವಾಗ್ಲೂ ಅದ್ರಲ್ಲಿ ಇರ್ತಿತ್ತು. ಯಾವ್ದೋ ಒಂದು ಗಂಭೀರವಾಗಿ ಯೋಚನೆನೂ ಮಾಡ್ತಾರೆ. ಇದನ್ನೆಲ್ಲ ಅವ್ರ ಶಿಷ್ಯರು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಹೇಗಿದ್ದಾರೆ ಪ್ರಭುಪಾದರು, ಯಾವ ತರ ಅವರ ಬಿಹೇವಿಯರ್ ಅಂತ ಯಾವಾಗ್ಲೂ ಅವ್ರನ್ನ ನೋಡ್ತಾ ಇದ್ದಾರೆ.
ಆಮೇಲೆ ಈಗ ಲಾಸ್ ಆಂಜಲೀಸ್ಗೆ ಅಂತ ಹೋಗ್ತಾ ಇದ್ದಾರೆ. ಮೇ 18, 1972 ಶೀಲ ಪ್ರಭುಪಾದರು ತಮ್ಮ ಡಿಬಿಸಿ ಕಾರ್ಯದರ್ಶಿಗಳು ನಿರ್ವಹಣೆಯ ಕೆಲಸಗಳನ್ನು ಬದಿಗಿಟ್ಟು. ಅಂದ್ರೆ ಪ್ರಭುಪಾದರು ಡಿಬಿಸಿ ಕಾರ್ಯದರ್ಶಿಗಳು ಅವ್ರೇನಿದೆ ಬರೀ ತಮ್ಮ ಕೆಲಸಗಳನ್ನ ಅಲ್ಲಿ ಕೆಲಸಗಳನ್ನ ಅಷ್ಟೇ ಎಲ್ಲ ಮಾಡೋದನ್ನ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕಂತ ಹೇಳಿ ತುಂಬಾ ಬಯಸ್ತಾ ಇರ್ತಾರೆ ಯಾವಾಗ್ಲೂ. ಆಮೇಲೆ ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಪ್ರಭುಪಾದರಿಗೆ ಬರೀ ನಾವ್ ತಮ್ಮ ಕೆಲಸಗಳನ್ನ ಮಾಡೋದಲ್ದೇನೆ ಪ್ರಚಾರಕ್ಕಾಗಿ ಅವರು ಹೊರಗಡೆ ಎಲ್ಲ ಹೊರಡ್ಬೇಕು ಅನ್ನೋದೊಂದು ಪ್ರಭುಪಾದರ ಮನಸ್ಸಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಎಲ್ಲೆಡೆ ಆದ್ರಿಂದ ಶೀಲಾ ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ಆಗಮಿಸಿದಾಗ 4 ಮಂದಿ ಅಮೆರಿಕಾದ ಡಿಪಿಸಿಗಳು ಸನ್ಯಾಸ ದೀಕ್ಷೆ ಪಡೆಯಲು ಕಾತರರಾಗಿ ಕಾಯ್ತಿದ್ರು. ಈಗ ಸತ್ಸ್ವರೂಪ ಅವರು ಹೇಳ್ತಾ ಇದ್ದಾರೆ, ನಾವು ನಮ್ಮ ತುಂಬ ಯೌವನದ ಕಾಲದಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ಳುತ್ತಿದ್ದರಿಂದ ಅವರಿಗಿಂತ ಹೆಚ್ಚು ಕೆಲಸ ಮಾಡುವ ಅವಕಾಶವನ್ನು ಹೊಂದಿರುವ. ಅಂದ್ರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಂದ್ರೆ ಸತ್ಸ್ವರೂಪ ಹೇಳ್ತಾ ಇದ್ದಾರೆ, ಪ್ರಭುಪಾದ ಹೇಳಿದಂತೆ ನೋಡಿ, ನಾನು ವಯಸ್ಸಾದ ತುಂಬಾ ಇಳಿ ವಯಸ್ಸಿನಲ್ಲಿ ನಾನು ಸನ್ಯಾಸ ತಗೊಂಡೆ. ನೀವೆಲ್ಲ ಸಣ್ಣೋರಿದ್ದೀರಾ, ಇವಾಗ ನೀವು ಸನ್ಯಾಸ ತಗೋತಾ ಇದ್ದೀರಾ, ಆದ್ರಿಂದ ನೀವು ತುಂಬಾ ಚೆನ್ನಾಗಿ ನನ್ಗಿನ ಚೆನ್ನಾಗಿ ಕೆಲಸ ಮಾಡ್ಬೋದು ನೀವು ಅಂತ ಹೇಳ್ತಾರಂತೆ. ಅವಾಗ ಎಲ್ಲರೂ ಒಬ್ರಿಗೊಬ್ರು ನಗ್ತಾರಂತೆ. ನಾವು ಪ್ರಭುಪಾದರಿಗಿಂತ ಹೆಚ್ಚಿನ ಕೆಲಸ ಮಾಡಬಹುದೆಂಬ ಆಲೋಚನೆ ಎಲ್ಲರೂ ನಗ್ತೀವಿ. ಅಂದ್ರೆ ಪ್ರಭುಪಾದರು ಈ ತರ ಹೇಳಿದಾಗ ನಾವೆಲ್ಲ ನಗ್ತೀವಿ. ಅಂದ್ರೆ ಪ್ರಭುಪಾದರನ್ನ ನಾವು ಮೀರ್ಸಕ್ ಯಾರಿಗ್ ಸಾಧ್ಯ ಉಂಟಲ್ವಾ, ಅದಕ್ಕೆ ಅವ್ರು ನಗ್ತಾರಂತೆ ಎಲ್ಲರೂ. ಅಂದ್ರೆ ನೀವೆಲ್ಲ ಸಣ್ಣೋರಿದ್ದೀರಾ, ನಾನು ಅವರು ಪ್ರಭುಪಾದರು ಸುಮಾರು 55ನೇ ವರ್ಷದಲ್ಲಿ ಸನ್ಯಾಸ ದೀಕ್ಷೆ ತಗೊಂಡಿದ್ದಾರೆ. ಅಂದ್ರೆ ತುಂಬಾ ವಯಸ್ಸು ಇದಾದ್ಮೇಲೆ ಅಲ್ವಾ, ಅದಕ್ಕೆ ಹೇಳ್ತಾರೆ ನಾನ್ ತುಂಬಾ ಲೇಟ್ ಆಗಿ ತಗೊಂಡೆ, ನೀವೆಲ್ಲ ಸಣ್ಣೋರಿದ್ದೀರಾ, ಇವಾಗೆ ಸನ್ಯಾಸ ತಗೋತಾ ಇದ್ದೀರಾ, ಸೊ ನೀವಿನ್ನ ನನ್ಗಿನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಹೇಳಿದಾಗ ಇವರೆಲ್ಲಾ ನಕ್ಕೊಳ್ತಾರಂತೆ, ನಾವು ಅವ್ರಿಗಿನ ಚೆನ್ನಾಗ್ ಮಾಡೋದಾ ಅಂತ. ಒಬ್ಬೊಬ್ರಾಗಿ ನಾವು ವ್ಯಾಸಾಸನದ ಬಳಿಗೆ ಹೋದೆವು, ಈಗೆಲ್ಲ ದೀಕ್ಷೆ ಇದ್ ಮಾಡ್ತಾ ಇದ್ದಾರೆ. ಪ್ರಭುಪಾದ್ ನಮ್ಗೆ ನಮ್ಮ ತ್ರಿದಂಡಗಳನ್ನು ಕೊಟ್ಟು ಹೇಳಿದರು, ಈಗ ಪ್ರಚಾರ ಮತ್ತು ಪ್ರಚಾರವಷ್ಟೇ ನಿಮ್ಮ ಕೆಲಸ. ಅಂದ್ರೆ ಆ ದೀಕ್ಷೆ ಕೊಡ್ಬೇಕಾದ್ರೆ ತ್ರಿದಂಡವನ್ನು ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ, ಈಗ ನಿಮ್ದು ಏನ್ ಕೆಲಸ ಅಲ್ಲ ಅಂದ್ರೆ ಪ್ರಚಾರ, ಬರೀ ಪ್ರಚಾರ ಮಾಡೋದೇ ನಿಮ್ ಕೆಲಸ. 3 ಸತಿ ಅಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಂತ. ಪ್ರಚಾರವಷ್ಟೇ ನಿಮ್ಮ ಕೆಲಸ ಅಂತ ಹೇಳ್ತಾರೆ. ಇದಾದ ಕೂಡಲೇ ಪ್ರಭುಪಾದ ನಮ್ಮನ್ನ ಅವ್ರ ಕೊಠಡಿಗೆ ಕರ್ಸ್ಕೊತಾ ಇದ್ದಾರೆ. ಆಮೇಲೆ ಏನಾದ್ರೂ ವಿಶೇಷ ಆದೇಶ ಇದೆಯಾ ಅಂತ ಕೇಳಿದಾಗ ಪ್ರಭುಪಾದ ಹೇಳ್ತಾರೆ, ನೋಡಿ ಈ ಸನ್ಯಾಸ ತಗೊಂಡ್ಮೇಲೆ 2 ನಿಷೇಧಗಳಿದೆ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದ್ ಯಾವ್ದು ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಶ್ರೀಮಂತನನ್ನ ಭೇಟಿ ಆದಾಗ ಮತ್ತು ಅವನ ಶ್ರೀಮಂತಿಕೆಯನ್ನ ಕಂಡಾಗ, ಅಯ್ಯೋ ನಾವೆಲ್ಲವನ್ನು ತ್ಯಾಗ ಮಾಡ್ಬಿಟ್ವಿ, ನಾನು ಇದನ್ನೆಲ್ಲ ಅನುಭವಿಸಬಹುದಾಗಿತ್ತು. ಅಂದ್ರೆ ನೀವು ಏನ್ ಬಿಟ್ಟು ಬಂದಿದ್ದೀರಲ್ಲ ಅದನ್ನ ನೆನ್ಸ್ಕೋಬಾರ್ದು. ಯಾರ ಶ್ರೀಮಂತರ ನೋಡಿದಾಗ ನಾವು ಈ ಶ್ರೀಮಂತರ ತರ ಇರ್ಬೋದಾಗಿತ್ತಲ್ವಾ ಅಂತ ನೀವು ಅನ್ಕೋಬಾರ್ದು. ಮತ್ತೆ ಎಂದು ಕರಗಬಾರದು. ಆತರ ನೀವು ಒಂಥರ ಮನ್ಸಿಗೆ ಅಂದ್ರೆ ಬೇಜಾರ್ ಮಾಡ್ಕೊಳ್ಬಾರ್ದು, ಅಥವಾ ಅದೇ ಕರಗಬಾರದು ಅಂತ ಹೇಳ್ತಾರೆ. ಆಮೇಲೆ ಎರಡನೇದು ಏನು ಅಂತ ಹೇಳಿದ್ರೆ, ಚೆಲುವೆಯೊಬ್ಬಳನ್ನು ಕಂಡಾಗ, ನನಗೂ ಚೆಲುವೆ ಆದ ಹೆಂಡತಿ, ಅಂದ್ರೆ ಯಾರು ಚೆಲುವೆ ಇರೋ ಹುಡುಗಿ ಕಂಡ್ರೆ ನಿಮ್ ಹೆಂಡತಿಯರ ಬಗ್ಗೆ ನೆನ್ಸ್ಕೊಂಡು, ಅಯ್ಯೋ ಈಗ ಈ ಚೆಲುವೆ ಇದ್ದಾಳೆ, ಇವಳನ್ನ ನಾವು ಅನುಭವಿಸ್ಬೋದಲ್ವಾ, ಚೆಲುವಾದ ಹೆಂಡತಿ, ಈಗ ಈ ಚೆಲುವೆ ನಾನು ಅವಳನ್ನು ಅನುಭವಿಸಬಹುದಾಗಿತ್ತು ಅಂತೇಳಿ, ಈ ತರ ಅಂದ್ರೆ ನಾವು ಸನ್ಯಾಸದಲ್ಲಿದ್ರೆ ಈ ಹುಡುಗಿನ ನಾವು ಅನುಭವಿಸ್ಬೋದಾಗಿತ್ತು ಅಂತೇಳಿ ಆ ತರನು ಅಂದ್ರೆ ಇಲ್ಲಿ ಹೆಂಗಸರನ್ನ ನೋಡಿದಾಗ ಚೆಲುವೆ ಅದನ್ನ ಅಂದ್ರೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೋಬಾರ್ದು ಅಂತ ಅದನ್ನ ಮರ್ಕೋಬಾರ್ದು. ಅರ್ಥ ಸನ್ಯಾಸ ಸ್ವೀಕರಿಸಿದ್ದಕ್ಕಾಗಿ ಯಾವುದೇ ಪಶ್ಚಾತ್ತಾಪಗಳಿರಬಾರ್ದು. ಅಂದ್ರೆ ನೋಡ್ಬಿಟ್ಟು ಅಯ್ಯೋ ನಾನು ಯಾಕಪ್ಪ ಸನ್ಯಾಸ ತಗೊಂಡೆ ಅನ್ನೋ ತರ ನಿಮ್ ಮನ್ಸಲ್ಲಿ ಬರ್ಬಾರ್ದು ಅಂತ ಹೇಳ್ತಾರೆ. ಜಗದೀಶ, ಎಲ್ಲಾ ಜಿಬಿಸಿ ಮಂದಿಯನ್ನು ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ಕರೆಸಿಕೊಂಡರು. ಅವರಲ್ಲಿ ಕೆಲವರು ಸನ್ಯಾಸ ತೆಗೆದುಕೊಂಡರು. ಪ್ರಚಾರ ವಲಯಗಳ ಪುನರ್ವಿಂಗಡಣೆ ಬಗ್ಗೆ ನಾವು ಚರ್ಚಿಸಿದೆವು. ಅಂದ್ರೆ ಎಲ್ಲ ಕರ್ಸ್ಬಿಟ್ಟು ಪ್ರಚಾರ, ಇವ್ರು ಹೇಳಿದಾರಲ್ಲ ಪ್ರಚಾರ ಅಂತ ಹೇಳ್ಬಿಟ್ಟು, ಅದು ಎಲ್ಲೆಲ್ಲಿ ಯಾರು ಪ್ರಚಾರಕ್ಕೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಾವು ಪ್ರಭುಪಾದರೊಂದಿಗೆ ಒಂದು ವಿಶೇಷ ಸಭೆ ನಡೆಸಿದೆವು. ಎಲ್ಲಾ ಜಿಬಿಸಿಗಳು ಅಲ್ಲಿದ್ದೆವು. ಪ್ರಭುಪಾದರು ನಮ್ಮನ್ನೆಲ್ಲ ಒಮ್ಮೆ ನೋಡಿ, ನಿಮಗೆಲ್ಲರಿಗೂ ನಂಬಿಕೆ ಉಂಟಾಗಿದೆಯೇ ಎಂದು ಕೇಳಿದರು. ಅಂದ್ರೆ ನಿಮ್ಗೆಲ್ಲಾ ನಂಬಿಕೆ ಉಂಟಾ, ಮೋಸ್ಟ್ಲಿ ಅನ್ಸುತ್ತೆ ದೇವ್ರ ಬಗ್ಗೆ ಅಥವಾ ಪ್ರಚಾರದ ಬಗ್ಗೆ ಈ ತರ ನಂಬಿಕೆ ಉಂಟಾಗಿದ್ಯಾ ಅಂತ ಕೇಳಿದ್ದಾರೆ ಅನ್ಸುತ್ತೆ. ನಾವು ಸುಮ್ಮನೆ ಕುಳಿತೆವು. 2 ನಿಮಿಷ ಯಾರು ಏನನ್ನೂ ಹೇಳಲಿಲ್ಲ. ನಿಮಗೆ ನಂಬಿಕೆ ಉಂಟಾಗಿದೆಯೇ, ನೀವು ಪ್ರಾಮಾಣಿಕರಾಗಿರುವಿರಾ ಎಂಬ ಪ್ರಭುಪಾದ ಸವಾಲು ನನ್ನ ಜೀವನದ ಅತ್ಯಂತ ಕ್ಲಿಷ್ಟ ಗಳಿಗೆಗಳಲ್ಲಿ ಒಂದಾಗಿತ್ತು. ಈ ತರಕ್ಕೆಲ್ಲ ಒಂಥರ ಕ್ಲಿಷ್ಟಗಳಿಗೆ ಒಂಥರ ಡಿಫಿಕಲ್ಟ್ ಹೌ ಟು ಫೇಸ್ ಅನ್ನೋ ತರ ಆ ತರ ಆಯ್ತು ಅಂತ. ಪ್ರಭುಪಾದ ಮಾತುಗಳನ್ನು ಅವರ ಡಿಬಿಸಿ ಶಿಷ್ಯರು ಕಿವಿಗೊಟ್ಟು ಕೇಳಿಸಿಕೊಂಡರು. ಪ್ರಭುಪಾದ ಹೇಳಿದರು, ನನ್ನ ಮಟ್ಟಿಗೆ ಹೇಳುವುದಾದರೆ ನನಗೆ ನಂಬಿಕೆ ಉಂಟಾಗಿದೆ. ಅಂದ್ರೆ ಪ್ರಭುಪಾದ ಹೇಳ್ತಾ ಇದ್ರೆ, ನನಗ್ ನಂಬಿಕೆ ಇದೆ ಭಗವಂತನ ಬಗ್ಗೆ ಇರ್ಬೋದು ಅಥವಾ ಪ್ರಚಾರ ಮಾಡೋದ್ರಲ್ಲಿ ಅಥವಾ ಈ ತರ ಈ ಒಂದು ನಂಬಿಕೆ ನನ್ನಲ್ಲಿದೆ. ಆದ್ರಿಂದ ನಾನು ಮುನ್ನಡೆಯುತ್ತಿದ್ದೇನೆ. ನಾನು ಮುನ್ನಡೆಯುತ್ತಿರುವ ಕಾರಣ ಇದು ಸತ್ಯ.
ಅಂದ್ರೆ ಈಗ ನಾನು ಏನ್ ಮುಂದ್ ಹೊರಟೆ ಅದು ಸತ್ಯ ಅಥವಾ ಪರಮಾತ್ಮ ಇರ್ಬೋದು, ಅವನ್ ಪ್ರಚಾರ ಮಾಡ್ತಾ ಇದೀನಿ, ಅದೆಲ್ಲ ಸತ್ಯ, ಕಟ್ಟುಕತೆ ಅಲ್ಲ ಎಂಬ ಮನವರಿಕೆ ಅದು ನನಗ್ ಗೊತ್ತಿದೆ. ಅದಕ್ಕೋಸ್ಕರ ನಾನು ಮುಂದುವರಿತಾ ಇದ್ದೀನಿ. ಆ ಮಟ್ಟಿಗೆ ವೈಯಕ್ತಿಕವಾಗಿ ನನಗೆ ನಂಬಿಕೆ ಉಂಟಾಗಿದೆ. ಯಾರಾದರೂ ನನ್ನನ್ನು ನೀವು ನಂಬುತ್ತೀರಾ ಎಂದು ಕೇಳಿದರೆ ನಾನೆನ್ನುತ್ತೇನೆ, ಇಲ್ಲ, ನಾನು ನಂಬುವುದಿಲ್ಲ. ನೀನು ಏನಾರ ಕೇಳ್ಬಿಟ್ಟು ಭಗವಂತನ ನಂಬ್ತೀಯಾ ಅಂತ ಕೇಳಿದ್ರೆ, ಏನಾರ ಒಂದು ಕ್ವೆಶನ್ ಆತರ ನಂಬ್ತೀಯಾ ಅಂತ ಏನಾರ ಕೇಳಿದ್ರೆ, ನಂಬಬೇಕಾದ ಅದ್ರಲ್ಲಿ ಏನು ಇಲ್ಲ, ನಂಬಬೇಕಾದ ಏನು ಇಲ್ಲ. ಯಾಕೆಂದ್ರೆ ಅದು ಇರೋದೇ ಸತ್ಯ, ಅದ್ರಲ್ಲಿ ನಂಬುವ ಒಂದು ಪ್ರಶ್ನೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನೀವು ನಿಮ್ಮ ನಂಬಿಕೆಯನ್ನು, ಈ ನಂಬಿಕೆ ಏನಿದೆಯಲ್ಲ ಅದನ್ನ, ಅಂದ್ರೆ ಭಗವಂತನಲ್ಲಿ ಇರ್ಬೋದು, ಅದ್ರ ಪ್ರಚಾರದ ಬಗ್ಗೆ ಇರ್ಬೋದು, ಅದನ್ನ ನಂಬಿಕೆಯನ್ನು ಸಾಹಿತ್ಯದ ಮೂಲಕ, ವಾಗ್ವಾದದ ಮೂಲಕ, ಪ್ರಚಾರ ಮಾಡೋದ್ ಮೂಲಕ, ಮತ್ತೆ ವಿರೋಧಿಗಳೊಂದಿಗೆ ಮುಖಾಮುಖಿ ಇವುಗಳ ಮೂಲಕ ನೀವು ಪ್ರಚಾರ ಮಾಡ್ಬೋದು ಪ್ರಸಾರ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ನಿಮಗೆ ನಂಬಿಕೆ ಉಂಟಾಗಿದೆಯೇ? ಒಂದು ವೇಳೆ ನಿಮಗೆ ನಂಬಿಕೆ ಉಂಟಾಗಿಲ್ಲದಿದ್ದರೆ ನಿಮ್ಮಿಂದ ನನಗೆ ಪ್ರಯೋಜನ. ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಪ್ರಸಾರ ಕಾರ್ಯದಲ್ಲಿ ನಾನು ತೊಡಗಿಸೋದಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲು ಅಗತ್ಯವೆಂದರೆ ಉತ್ಸಾಹ ಇರ್ಬೇಕು. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಉತ್ಸಾಹ ಇರ್ಬೇಕು. ನಿರ್ಜೀವಿಗಳಂತಿರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂಥರ ಇದು ಆಕ್ಟಿವಿಟಿ ಇಲ್ದಂಗೆ ನಿರ್ಜೀವಿಗಳಂತಿರಬೇಡಿ. ನನಗಿಂತ ಹೆಚ್ಚಾಗಿ ನೀವು ಕೆಲಸ ಮಾಡಬೇಕಾಗಿದೆ. ಜೀವಂತಿಕೆ ಉಳ್ಳವನು ಪ್ರಚಾರ ಮಾಡಲು ಶಕ್ತನಾಗ್ತಾನೆ. ಅಂದ್ರೆ ಜೀವ ಇರೋನು ಅಂದ್ರೆ ಅವನಿಗೆ ಶಕ್ತಿ ಇರುತ್ತೆ. ಆತರ ನೀವು ಅಂದ್ರೆ ಇನ್ನ ಸಣ್ಣೋರು ಬೇರೆ ಇದ್ದೀರಾ, ನೀವು ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇವಾಲಯದ ಸ್ಥಳೀಯ ಅಧ್ಯಕ್ಷ ಮತ್ತು ಖಜಾಂಚಿ ನಿರ್ವಹಣೆ ನೋಡಿಕೊಳ್ಳುತ್ತಾರೆ. ಎಲ್ಲವೂ ಸರಿಯಾಗಿ ನಡೆಯುವಂತೆ ಮೇಲ್ವಿಚಾರಣೆ JBC ವಹಿಸಿಕೊಳ್ಳಬಹುದು. ಆದ್ರೆ ಮೊದಲ ನಿರ್ವಹಣೆಯ ಕಾರ್ಯವೆಂದರೆ ಪ್ರತಿಯೊಬ್ಬ ಸದಸ್ಯನು ಸಹ ದಿನಕ್ಕೆ, ಅಂದ್ರೆ ಎಲ್ಲಾರು ಅಲ್ಲಲ್ಲಿ ಕೆಲಸಗಳನ್ನ ನಿರ್ವಹಿಸಿದ್ದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೊದಲೇ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ರು ಸದಸ್ಯನು ಏನ್ ಮಾಡ್ಬೇಕು ಅಂದ್ರೆ ದಿನಕ್ಕೆ 16 ಸುತ್ತು ಜಪ ಮಾಡ್ಬೇಕು. ಮತ್ತೆ ಎಲ್ಲಾ ನಿಬಂಧನೆಗಳನ್ನು ಪಾಲಿಸುವುದು, ಅದೇ ನಮ್ದು ನಿಯಂತ್ರಿತ ತತ್ವಗಳು ಇದೆಲ್ಲ ಅವನ್ನೆಲ್ಲ ಪಾಲಿಸ್ಬೇಕು. ಅರ್ಥಾತ್ ಅದೇ ನಮ್ಮ ಆಧ್ಯಾತ್ಮಿಕ ಶಕ್ತಿ. ನಾವು ಏನ್ ಜಪ ಮಾಡ್ತೀವಿ, ಮತ್ತೆ ಏನ್ ನಾವು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಲಿಸ್ತೀವಿ, ಅದೇ ನಮ್ಗೆ ಒಂದು ಆಧ್ಯಾತ್ಮಿಕವಾಗಿ ಮುಂದುವರಿಕೆ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಈಗ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಹೀಗೆ ಎಲ್ಲವನ್ನು ಅಮೆರಿಕನ್ನರ ವಶಕ್ಕೆ ಒಪ್ಪಿಸುವುದು ನನ್ನ ಯೋಜನೆ ಆಗಿದೆ. ಎಲ್ಲಾನು ಅವ್ರ ಕೈಗೆ ಒಪ್ಪಿಸ್ತಾ ಇದ್ದಾರೆ. ಆದ್ರೆ ನೀವು ಆಧ್ಯಾತ್ಮಿಕವಾಗಿ ಶಕ್ತಿವಂತರಾಗಬೇಕು. ನೀವು ಕೇವಲ ಸತ್ವಹೀನ ನಿರ್ವಾಹಕರು ಮಾತ್ರವಾದರೆ ಪ್ರಯೋಜನವಿಲ್ಲ. ಕೇವಲ ಪ್ರವಾಸವೂ ಬೇಕಾಗಿಲ್ಲ. ಅಂದ್ರೆ ಹೇಳ್ತಾ ಇದ್ದಾರೆ, ಬರೀ ಅಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲ, ನನಗ್ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಪ್ರವಾಸದ ಮೂಲಕ ಸಂಘದ ಅಭಿವೃದ್ಧಿಗೆ ಕಾರಣವಾಗುವಂತ ಗಟ್ಟಿಯಾದ ಯಾವ್ದಾರ ಕೆಲಸವನ್ನ ನೀವು ಮಾಡ್ಬೇಕು. ಬರೀ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಪ್ರವಾಸಕ್ಕೆ ಹೋಗೋದಲ್ಲ. ಅಲ್ಲಿ ಹೋದಾಗ ನೀವು ಯಾವ್ದಾರ ಒಂದು ಕಾರಣಕ್ಕಾಗಿ, ಅಂದ್ರೆ ಯಾವ್ದಾರ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಲೆನಿನ್ ಕಾಲದಲ್ಲಿ ಅವನೊಂದಿಗಿದ್ದವರು ಕೆಲವೇ ಜನ. ಈಗ ಲೆನಿನ್ದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಲೆನಿನ್ ಅವನ ಕಾಲದಲ್ಲಿ ಅವನ ಜೊತೆಲಿ ಕೆಲವೇ ಜನ ಇದ್ರು. ಆದ್ರೂ ಸಹ ಅವನು ಇಡೀ ದೇಶ ತನ್ನ ಕೈಗೆ ತೆಗೆದುಕೊಂಡ. ಅಂದ್ರೆ ಅಷ್ಟೊಂದು ಇದ್ರಲ್ಲಿ ತಗೊಳ್ತಾನೆ. ದೈವ ಪ್ರಜ್ಞೆ ಪ್ರಸಾರ ನಿಮ್ಮ ಕೈಲಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈಗ ನೀವು ಸ್ವಲ್ಪ ಜನನೇ ಇದ್ದೀರಾ, ಬಟ್ ನೀವು ಲೆನಿನ್ ತರಾನೇ ಆಗಿ, ಅಂದ್ರೆ ಆತರ ಒಂದು ಪ್ರಸಾರ ಕಾರ್ಯವನ್ನ ಮಾಡಿ. ದೈವ ಪ್ರಸಾರ ನಿಮ್ಮ ಕೈಯಲ್ಲಿದೆ. ನಿಂತ ನೀರಾಗಬೇಡಿ, ಹೋಗಿ ಪ್ರಚಾರ ಮಾಡಿ. ನಿಂತ್ಕೊಂಡು ನೀರ್ ತರ ಇರ್ಬೇಡಿ ನೀವು, ಅಂದ್ರೆ ಹರಿತಾ ಇರಿ. ಅಂದ್ರೆ ನೀವು ಮುಂದುವರಿದು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ನನ್ನ ಪ್ರಿಯ ಅಮೆರಿಕನ್ ಸಹೋದರೇ, ನಿಮ್ಮಲ್ಲಿ ಯಥೇಚ್ಛವಾದ ಸಂಪತ್ತಿದೆ, ಸುಖ ಭೋಗಗಳಿವೆ. ಅವುಗಳನ್ನು ಕೃಷ್ಣನಿಗಾಗಿ ಬೆಳೆಸಿ. ಅಂದ್ರೆ ನಿಮ್ಮ ಹತ್ರ ಇರೋ ಒಂದೇನ್ ಇದೆಯಲ್ಲ, ನಿಮ್ಮ ಹತ್ರ ಹಣ ಇರ್ಬೋದು, ಅಥವಾ ಭೋಗದ ವಸ್ತುಗಳು ಏನಿದೆಯಲ್ಲ, ಕಾರು, ಅವೆಲ್ಲ ಭೋಗದ ವಸ್ತುಗಳಲ್ವಾ ನೋಡ್ಲಿಕ್ಕೆ. ಅದನ್ನೆಲ್ಲ ನೀವು ಏನಿದೆಯಲ್ಲ ಆ ಭೋಗದ ವಸ್ತುಗಳು ಅಂತ ಅನ್ಕೊಂಡಿರೋದೇನ ಎಲ್ಲ, ಈವನ್ ಕಂಪ್ಯೂಟರ್ ಎಲ್ಲ, ಈಗ ಎಲೆಕ್ಟ್ರಾನಿಕ್ ಏನ್ ಬರ್ತಲ್ಲ ಅಂತವನ್ನೆಲ್ಲವನ್ನು ಸಹ ನೀವು ಕೃಷ್ಣನಿಗಾಗಿ ಬೆಳೆಸಿ. ಇಲ್ಲದಿದ್ದರೆ ಅವು ಅವನತಿಗೊಳ್ಳುತ್ತವೆ ಎಂಬುದಾಗಿ ನಿಮ್ಮ ಜನರಿಗೆ ತಿಳಿ ಹೇಳುವ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆತರ ನೀವು ಪ್ರಚಾರ ಮಾಡಿ. ಅಂದ್ರೆ ಎಲ್ಲರಿಗೂ ನೀವು ಹೇಳಿ, ನಿಮ್ಮ ಹತ್ರ ಇದೆ ಹಣ, ಕಾಸು ಮತ್ತೆ ಭೋಗ ವಸ್ತುಗಳನ್ನ ಕೃಷ್ಣನಿಗಾಗಿ ನೀವು ಬಳಸಿ ಅಂತ ಪ್ರಚಾರ ಮಾಡಿ ಅಂತ ಹೇಳ್ತಾರೆ. ಶೀಲ ಪ್ರಭುಪಾದರು ಲಾಸ್ ಏಂಜಲೀಸ್ ನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಇಸ್ಕಾನ್ ಅನೇಕ ಮುಖಂಡರು ಭೇಟಿಯಾದರು ಮತ್ತು ಪಾಶ್ಚಿಮಾತ್ಯ ಜಗತ್ತಿನ ತಮ್ಮ ಕೇಂದ್ರ ಕಚೇರಿ ನಡೆಯುತ್ತಿದ್ದ ವೈವಿಧ್ಯಪೂರ್ಣವಾದ ಕೃಷ್ಣ ಪ್ರಕಟಣೆಗಳನ್ನು ಕಂಡರು. ಕೃಷ್ಣ ಭಜನೆಯ ಒಂದು ಹೊಸ ಧ್ವನಿ ಮುದ್ರಿಕೆಯನ್ನು ಅವರು ಆಲಿಸಿದರು. ಅಂದ್ರೆ ಏನೇನೋ ಕೆಲಸಗಳನ್ನ ಎಷ್ಟೊಂದು ತರ ಮುಂದುವರಿತಾ ಇದ್ದಾರೆ ಎಲ್ಲ, ಅದನ್ನ ನೋಡ್ತಾ ಇದ್ದಾರೆ ಅವರು. ಆಮೇಲೆ ಒಂದು ಧ್ವನಿ ಮುದ್ರಿಕೆಯನ್ನ ನೋಡ್ತಾರೆ. ಅಂದ್ರೆ ಇವರೇ ಎಲ್ಲ ಭಕ್ತರೇ ಮಾಡಿರೋದು. ಅದನ್ನು ಗಿಟಾರ್ ಮುಂತಾದ ಪಾಶ್ಚಿಮಾತ್ಯ ಸಂಗೀತ ವಾದ್ಯಗಳೊಂದಿಗೆ ಒಂದು ಧ್ವನಿ ಮುದ್ರಿಕೆಯನ್ನ ನೋಡ್ತಾರೆ. ಒಂದು ರೆಕಾರ್ಡಿಂಗ್ ಕೇಳಿಸ್ಕೊಳ್ತಾರೆ. ಅದ್ರೊಳಗೆ ಗಿಟಾರ್ ಮತ್ತೆ ಎಲ್ಲ ಪಾಶ್ಚಿಮಾತ್ಯ ವೆಸ್ಟರ್ನ್ ಮ್ಯೂಸಿಕ್ಸ್ ಎಲ್ಲ ಸೇರ್ಕೊಂಡು ಒಂದು ಕೇಳ್ತಾರೆ, ಮ್ಯೂಸಿಕ್ ಕೇಳ್ತಾರೆ.
ಭಕ್ತರ ಸ್ವಂತ, ಇದು ಅವ್ರ ಭಕ್ತರು ಸ್ವಂತವಾಗಿ ಒಂದು ಗೋಲ್ಡನ್ ಅವತಾರ್ ಸ್ಟುಡಿಯೋದಲ್ಲಿ ಅದನ್ನ ಸ್ಟುಡಿಯೋದಲ್ಲಿ ಇದನ್ನ ರೆಕಾರ್ಡ್ ಮಾಡಿದ್ದಾರೆ. ಪ್ರಭುಪಾದರ ಧ್ವನಿಮುದ್ರಿಕೆ ಬಗ್ಗೆ ತಮ್ಮ ಸಮ್ಮತಿ ಮತ್ತೆ ಅದ್ ಕೇಳಿಸ್ಕೊಂಡ್ಬಿಟ್ಟು ಇದನ್ನ ತುಂಬಾ ಅವ್ರಿಗೆ ಸಂತೋಷ ಆಗುತ್ತೆ. ಹೇಳ್ತಾರೆ ಇದು ಜಾರ್ಜ್ ಹ್ಯಾರಿಸನ್ ಇದೆಯಲ್ಲ ಆ ಸಂಗೀತಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾರೆ. ಸ್ಟುಡಿಯೋಗೆ ಭೇಟಿ ನೀಡಿದ್ರು, ಅಲ್ಲಿ ಭಕ್ತರು ಪ್ರಪಾದನೆಗಳನ್ನ ನೀಡಿದ್ರು ಅಂತ ಹೇಳ್ತಾರೆ. ಅನೇಕ ಮಂಜರಿ ಪ್ರಭುಪಾದರು ವಿವಿಧ ದೇವಾಲಯಗಳ ಕಚೇರಿಗಳನ್ನು ನೋಡಿಕೊಂಡು ಬರುತ್ತಿದ್ದರು. ಒಂದು ಕಚೇರಿಯಲ್ಲಿ ಕರಂದರನು ಅವರಿಗೆ ಬಂದು ಕಂಪ್ಯೂಟರ್ ಯಂತ್ರವನ್ನು, ಅಂದ್ರೆ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಲ್ಲಿ ಎಲ್ಲೆಲ್ಲಿ ಕಚೇರಿಗಳಲ್ಲೆಲ್ಲ ಅದನ್ನ ಅಲ್ಲಿರೋದು ಏನ್ ನಡೀತಿದೆ ಎಲ್ಲ ನೋಡ್ತಾ ಇರ್ತಾರೆ. ಒಂದ್ಸತಿ ಒಂದ್ ಕಚೇರಿಯಲ್ಲಿ ಕರಂದರ ಇದಾರಲ್ಲ ಅವರು ಕಂಪ್ಯೂಟರ್ ತೋರಿಸ್ಬಿಟ್ಟಿರ್ತಾರೆ. ಪ್ರಭುಪಾದ್ರೆ ಇದ್ರಲ್ಲಿ ಕಂಪ್ಯೂಟರ್ ತೋರಿಸ್ಬಿಟ್ಟಿರ್ತಾರೆ. ಇದ್ರಲ್ಲಿ ನಾವು ಏನಾರ ಈಗ ನಾವು ರೂಪ ಗೋಸ್ವಾಮಿ ಅಂತ ಒಂದ್ ಬೆರಳಚ್ಚು ಒಂದು ಹೆಸರು ಬರ್ದ್ಬಿಟ್ರೆ, ಟೈಪ್ ಮಾಡ್ಬಿಟ್ರೆ ಏನಾಗ್ತೈತೆ, ರೂಪ ಗೋಸ್ವಾಮಿಯವರ ಬಗ್ಗೆ ಫುಲ್ ಎಲ್ಲಾ ವಿಷಯ ಬಂದ್ಬಿಡತ್ತೆ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಮೊದಲು ಅದು ಕಂಪ್ಯೂಟರ್ ನೋಡಿದಾಗ ಪ್ರಭುಪಾದರಿಗೆ ಏನು ಅಷ್ಟೊಂದು ಇದಿರಲ್ಲ, ಸುಮ್ನೆ ಹಾಗೆ ನೋಡ್ತಾ ಆಸಕ್ತಿ ಇಲ್ಲದೆ ಇರ್ತಾರೆ. ಆದ್ರೆ ಯಾವಾಗ ರೂಪ ಗೋಸ್ವಾಮಿ ಅಂತ ಹೇಳ್ತಾರ ಕರಂದರ್, ಅವ್ರಿಗೆ ಒಂಥರ ತುಂಬಾ ಇದಾಗ್ಬಿಡುತ್ತೆ. ಆಮೇಲೆ ಕೇಳಿದ ತಕ್ಷಣ ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಎಂತ ನೋಡ್ತಿದ್ರು, ರೂಪ ಗೋಸ್ವಾಮಿ ಹೆಸರನ್ನು ಕರಂದರ್ ಹೇಳಿದ ಕೂಡಲೇ ಉಬ್ಬೇರಿಸಿದ್ರು. ಓ ಹೌದಾ, ಹೌದು, ಪ್ರತಿಯೊಂದನ್ನು ಕೃಷ್ಣನ ಸೇವೆಗೆ ಬಳಸಿಕೊಳ್ಳಲು ಸಾಧ್ಯ. ಅವಾಗ ಹೇಳ್ತಾರೆ ನೋಡಿ, ಕೃಷ್ಣ ಕಂಪ್ಯೂಟರ್ ಅಂತ ಹೇಳ್ತೀವಿ, ಅದು ಹಾಗೆ ನೋಡಕ್ ಹೋದ್ರೆ ಬೋಗದ್ ಬಸ್ಸು ಒಂಥರ, ಇದಕ್ಕೆಲ್ಲ ಅಫಿಷಿಯಲ್ ಇದಕ್ಕೆ ಆಫೀಸ್ ಸಲುವಾಗಿ ಮಾಡಿರ್ತಾರೆ. ಆದ್ರೆ ಇದನ್ನ ನಾವು ಕೃಷ್ಣನ ಸಲುವಾಗಿ ಕೃಷ್ಣನ ಸೇವೆಗೆ ಬಳಸ್ಕೊಳ್ಬಹುದು ಅಂತ ಹೇಳಿ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಅನಂತರ ನಾವು ಆ ಕಚೇರಿಯಿಂದ ಹೊರಬಂದು ಟೆಲೆಕ್ಸ್ ಸೆಂಟರ್ದ ಒಳಗೆ, ಅವ್ರು ಅಲ್ಲಿಂದ ಟೆಲೆಕ್ಸ್ ಯಂತ್ರ ಇರುತ್ತೆ, ಅಲ್ಲಿ ಟೆಲೆಕ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಂದು ಕೂಡಿಸ್ಬಿಟ್ಟು ಅವರು ಕರಂದರ್ ಹೇಳ್ತಾರೆ, ನೋಡಿ ಪ್ರಭುಪಾದ್ರೆ ಈ ಮೆಷಿನ್ ಎದುರಿಗೆ ನಾವು ಏನಾರ ಒಂದು ಬರೆದ್ರೆ ಇದೇನಾಗುತ್ತೆ ಅಂದ್ರೆ, ಯಾರಿಗೆ ಬರ್ದಿರ್ತೇವ್ರ ಅವ್ರು ಇಮಿಡಿಯೇಟ್ ಆಗಿ ನಮ್ಗೆ ಅದಕ್ಕೆ ಉತ್ತರ ಬಂದ ಕೊಡ್ತಾರೆ ಅಂತ. ಈಗ ಲೆಟರ್ ಕಾಯೋದ್ ಬೇಡ ಆತರ. ಮೊದ್ಲಿನ ಅವಾಗೆಲ್ಲ ಫೋನ್ ಎಲ್ಲ ತುಂಬಾ ಕಮ್ಮಿ ಇತ್ತಲ್ವಾ, ಲೆಟರ್ಗಳೇ ಥ್ರೂ ಆಗ್ತಿತ್ತು. ಅದರಿಂದ ಹೇಳ್ತಾ ಇದಾರೆ, ಈ ಯಂತ್ರದ ಮುಂದೆ ನಾವು ಕೂತ್ಕೊಂಡು ಏನಾರ ಹೇಳಿದ್ರೆ, ಬೇರೆ ಊರಿನವರಿಗೆ ಯಾರು ಕೇಳಿದ್ರೆ ಇಮಿಡಿಯೇಟ್ ಆಗಿ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಹೇಳ್ಬಿಡ್ತಾರೆ. ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೀಗೆ ಹೇಳಿ ಕರಂದರನು ಟೆಲೆಕ್ಸ್ ಯಂತ್ರದ ಮೇಲೆ ಹರೇ ಕೃಷ್ಣ, ಶೀಲಾ ಪ್ರಭುಪಾದರಿಗೆ ಸಕಲ ವೈಭವಗಳಾಗಲಿ, ದಯವಿಟ್ಟು ಉತ್ತರಿಸಿ ಎಂದು ಬೆರಳಚ್ಚು ಮಾಡಿದರು. ಅವ್ರು ಏನ್ ಮಾಡ್ತಾರೆ, ಆ ಯಂತ್ರದ ಮುಂದೆ ಕೂತ್ಕೊಂಡ್ಬಿಟ್ಟು ಶೀಲಾ ಪ್ರಭುಪಾದರಿಗೆ, ಅಂದ್ರೆ ಆಲ್ ಗ್ಲೋರೀಸ್ ಟು ಶೀಲಾ ಪ್ರಭುಪಾದ್ ಅಂತ ಹೇಳಿ, ಮತ್ತೆ ದಯವಿಟ್ಟು ಇಮಿಡಿಯೇಟ್ ಆಗಿ ಉತ್ತರ ಕೊಡಿ ಅಂತ ಹೇಳಿ ಟೈಪ್ ಮಾಡ್ತಾರೆ. ಅದು ಆಕ್ಚುಲಿ ಅವ್ರು ನ್ಯೂಯಾರ್ಕಿಗೆ ಮೆಸೇಜ್ ಕಳ್ಸಿದ್ದಾರೆ. ಈಗ ಉತ್ತರ ಬರ್ಲಿಲ್ಲ, ಅದನ್ನ ಮತ್ತೆ ಸಂದೇಶ ಕಳಿಸ್ತಾ ಇದ್ದಾರೆ. ಅಂದ್ರೆ ಟೆಲೆಕ್ಸ್ ಈ ಬಾರಿ ಉತ್ತರ ಬರ್ಲಿಲ್ಲ, ಅದ್ರಿಂದ ಈ ಸಲ ಪ್ರಭುಪಾದರಿಗೆ ಮತ್ತೆ ಬರೀತಾರೆ, ಶೀಲಾ ಪ್ರಭುಪಾದರಿಗೆ ಸಕಲ ವೈಭವಗಳಾಗಲಿ, ಶೀಲಾ ಪ್ರಭುಪಾದರು ಟೆಲೆಕ್ಸ್ ಯಂತ್ರದ ಅಂದೇ ಬಿಟ್ಟಿದ್ರೆ ನೋಡಿ, ಟೆಲೆಕ್ಸ್ ಆ ಮೆಸೇಜ್ ಒಳಗೆ ಹಾಕ್ತಾರೆ, ಈ ಯಂತ್ರದ ಮುಂದೆ ಪ್ರಭುಪಾದರು ಕೂತಿದ್ದಾರೆ, ದಯವಿಟ್ಟು ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ ತಕ್ಷಣ ಹಠಾತ್ತನೆ ಆ ಕಡೆಯಿಂದ ಒಂದು ಉತ್ತರ ಬರುತ್ತೆ. ಪ್ರಭುಪಾದರು ಅದನ್ನ ನೋಡ್ತಾ ಕೂತಿದ್ರು. ಮುದ್ರಿತ ಮಾರುತರು ಹೀಗಿತ್ತು, ಪ್ರಿಯಾ ಶೀಲಾ ಪ್ರಭುಪಾದ್ರೆ ಅವರು ಅಲ್ಲಿಂದ ಈ ತರ ಬರ್ತಿರ್ತಾರೆ. ಪ್ರಿಯಾ ಶೀಲಾ ಪ್ರಭುಪಾದ್ರೆ, ತಮ್ಮ ಚರಣ ಕಮಲಗಳಿಗೆ ನಮ್ಮ ವಿನಮ್ರ ವಂದನೆಗಳನ್ನು ದಯವಿಟ್ಟು ಸ್ವೀಕರಿಸಿ, ದೈವಾನುಗ್ರಹ ಪೂರ್ಣರಾದ ತಮ್ಮನ್ನು ಇನ್ನೂ 3 ದಿನಗಳಲ್ಲಿ ನ್ಯೂಯಾರ್ಕ್ನಲ್ಲಿ ಕಾಣಲು ನಾವು ಕಾತರಾಗಿದ್ದೇವೆ. ಶೀಲಾ ಪ್ರಭುಪಾದರು ಜಯ. ಅದನ್ನ ನೋಡಿದ ತಕ್ಷಣ ಶೀಲಾ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಗತ್ತೆ. ಜೈ ಹರಿಬೋಲ್ ಅಂತ ಹೇಳ್ತಾರೆ. ಆಮೇಲೆ ನ್ಯೂಯಾರ್ಕ್ ಸಂದೇಶಕ್ಕೆ ಅನೇಕ ಭಕ್ತರು ಸೈನ್ ಮಾಡಿದ್ರು. ಆ ಒಂದು ಮೆಸೇಜ್ ಒಳಗೆ ಎಲ್ಲಾರು ಸೈನ್ ಮಾಡಿ ಅದನ್ನ ಕಳ್ಸಿಕೊಟ್ಟಿರ್ತಾರೆ. ಪ್ರಭುಪಾದರ ಮುಗುಳ್ನ ಕೇಳಿಸ್ತೀವಿ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಟೆಲೆಕ್ಸ್ ಮೆಸೇಜ್ ನೋಡ್ಬಿಟ್ಟು ತುಂಬಾ ಸಂತೋಷ ಆಗುತ್ತೆ. ಈ ವೇಳೆಗೆ ಅಮೆರಿಕೆಯಲ್ಲಿ ಶಿಷ್ಯರಿಂದ ಪ್ರಭುಪಾದ ಪುಸ್ತಕಗಳ ಪ್ರಸಾರವು ಒಂದು ಹೊಸ ಆಯಾಮವನ್ನು ಪಡುತ್ತಾ, ಇಷ್ಟರೊಳಗೆ ಅಮೆರಿಕಾದಲ್ಲಿ ಅವರ ಶಿಷ್ಯರಿಂದ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಇದು ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಇತ್ತೀಚಿನ ವರದಿಗಳನ್ನು ಪ್ರಭುಪಾದರು ಕೇಳಿಸಿಕೊಂಡರು. ಪಶ್ಚಿಮ ದೇಶಗಳಲ್ಲಿ ತಮ್ಮ ಪ್ರಚಾರವನ್ನು ಪ್ರಾರಂಭಿಸಿದ ಕಾಲದಿಂದಲೂ ಪ್ರಭುಪಾದ ಪುಸ್ತಕಗಳ ಮುದ್ರಣ ಮತ್ತು ಎಲ್ಲಿ ಯಾವಾಗ ಪಶ್ಚಿಮ ದೇಶಕ್ಕೆ ಬಂದು ತಮ್ಮ ಪ್ರಚಾರವನ್ನು ಶುರು ಮಾಡಿದ್ರು, ಅವಾಗ ಅವರು ಬಹಳ ಒತ್ತಡ ಇದಕ್ಕೆ ಕೊಟ್ಟಿರ್ತಾರೆ. ಇಂಪಾರ್ಟೆನ್ಸ್ ಏನಕ್ಕೆ ಅಂದ್ರೆ, ಪುಸ್ತಕ ಮುದ್ರಣ ಮತ್ತು ಪ್ರಸಾರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಪ್ರಚಾರದ ಅತ್ಯಂತ ಮುಖ್ಯ ವಿಧಾನವೆಂದು ಒತ್ತಿ ಹೇಳಿದ್ದರು. ಪುಸ್ತಕಗಳನ್ನು ಮುದ್ರಿಸಿ ಪ್ರಸಾರ ಮಾಡಲು ನಮ್ಮ ಗುರುಗಳು, ಅಂದ್ರೆ ಅವ್ರ ಗುರುಗಳಿರ್ತಾರಲ್ಲ, ಭಕ್ತಿ ಸಿದ್ಧಾಂತ ಠಾಕೂರ್ ಅವರು, ಅವ್ರಿಗೆ ಹೇಳಿರ್ತಾರೆ, ನೋಡು ನಿನ್ನ ಹತ್ರ ಏನಾರ ದುಡ್ಡು ಸಿಕ್ತು, ನೀನು ಪುಸ್ತಕವನ್ನ ಬರೀ ಮತ್ತೆ ಪುಸ್ತಕವನ್ನ ಪ್ರಿಂಟ್ ಮಾಡ್ಸು, ಅದನ್ನ ನೀನು ಹಂಚ್ಬೇಕು ಅಂತ ಹೇಳಿರ್ತಾರೆ. ಹೇಳಿದ್ರೆ ನಾವು ಕಣ್ಣು ಮುಚ್ಚಿಕೊಂಡು, ಅವ್ರು ಏನ್ ನಮ್ಗೆ ಹೇಳಿದ್ರಲ್ಲ ಅದನ್ನ ನಾನು ಕಣ್ಣು ಮುಚ್ಕೊಂಡು ಪಾಲಿಸ್ತಾ ಬಂದೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನೀವು ಮಾಡ್ಬೇಕು ಅಂತ ಅವ್ರ ಇಚ್ಛೆ ಅಂತಾರೆ. ತಮ್ಮ ಸಂಚಿಕೆಯ ಕೆಲವೇ ಕೃತಿಗಳನ್ನು ಒಬ್ಬ ಶಿಷ್ಯನು ಹಂಚಿದ್ದರೂ ಸಹ ಭಕ್ತಿ
ಅಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರಿಗೆ ಸ್ವಲ್ಪ ಒಂದು ತಮ್ಮ ಒಂದು ಬುಕ್ ಗಳನ್ನು ಶಿಷ್ಯರು ಹಂಚಿದ್ರು ಸಹ ಅಷ್ಟು ಅವರಿಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಅದನ್ನೇ ನಾನು ಅದನ್ನ ಫಾಲೋ ಮಾಡಿದೆ. ನಾನು ನನ್ನ ಗುರುಗಳ ಒಂದು ಆದೇಶವನ್ನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇಸ್ಕಾನ್ನ ಪ್ರಾರಂಭಿಕ ವರ್ಷಗಳಲ್ಲಿ ತಮ್ಮ ಶಿಷ್ಯರು ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆ ತಿಂಗಳಿಗೆ ಕೇವಲ 100 ಪ್ರತಿಗಳಷ್ಟು ಹಂಚಿದಾಗಲೂ ಶ್ರೀಲ ಪ್ರಭುಪಾದ ಸಂತೋಷಗೊಂಡಿದ್ದರು. ಅಂದ್ರೆ ಎಷ್ಟು ಕಮ್ಮಿ ಮಾರಾಟ ಆಗಿದ್ರು ಸಹ ತುಂಬಾ ಸಂತೋಷ ಪಡ್ತಾ ಇದ್ರು. ಕ್ರಮೇಣ ದಿವ್ಯ ಸಾಹಿತ್ಯದ ಪ್ರಸಾರವು ಹೆಚ್ಚಾಗಬೇಕಂತವರ ಇಚ್ಛೆಯು ಕೆಲವು ಭಕ್ತರ ಮೂಲಕ ಸಾಕಾರಗೊಂಡಿತ್ತು. ಆಮೇಲೆ ಮುಂದೆ ಮುಂದೆ ಎಲ್ಲ ಬುಕ್ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. 1968ರಲ್ಲಿ ತಮಾಲ ಕೃಷ್ಣನ್ ಲಾಸ್ ಏಂಜಲ್ಸ್ ನಲ್ಲಿ ಪ್ರತಿದಿನ ಕೀರ್ತನೆಯ ದೊಡ್ಡ ಮೆರವಣಿಗೆಯನ್ನು ಊರಿನ ತುಂಬಾ ನಡೆಸ್ತಿದ್ದನು. ಮೆರವಣಿಗೆ ಮಾಡ್ತಾ ಇರುವಾಗ ಅವಾಗ ಏನ್ ಮಾಡ್ತಾ ಇರ್ತಾರೆ, ಆ ಮೆರವಣಿಗೆ ಜೊತೆಲೇನೆ ಗಾಡೆಡ್ ಬ್ಯಾಕ್ ಟು ಗಾಡೆಡ್ ಪತ್ರಿಕೆನ ಎಲ್ಲರಿಗೂ ಹಂಚ್ತಾ ಇದ್ರು. ದಿನಕ್ಕೆ 100ರಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಪ್ರತಿದಿನ 100ರಷ್ಟು ಒಂದು ಇದನ್ನ ಸಂಚಿಕೆಯಲ್ಲಿ 100ರಷ್ಟು ಸಂಖ್ಯೆಯಲ್ಲಿ ಹಂಚ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವರದಿಗಳು ಪ್ರಭುಪಾದ ಕಿವಿಗಿದ್ದಾಗ ಅವರು ಉತ್ತೇಜಿತರಾಗಿದ್ರು, ಅಂದ್ರೆ ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಅದನ್ನ ಹೆಚ್ಚಿಸಲು ಭಕ್ತರಿಗೆ ಹೇಳಿದ್ರು. ಅವ್ರಿಗೆ ಹೇಳ್ತಾ ಇರ್ತಾರೆ, ಹಾಗಾದ್ರೆ ಈ ಕೆಲಸನ ಮಾಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಪುಸ್ತಕ ಪ್ರಸಾರವು ಪ್ರಚಾರದ ಅತ್ಯುತ್ತಮ ವಿಧಾನವಷ್ಟೇ ಅಲ್ಲದೆ ಆದಾಯಕ್ಕೆ ಒಂದು ನ್ಯಾಯಯುತ ಮಾರ್ಗವೆಂದು ಸಹ. ಅಂದ್ರೆ ಇದು ಈ ತರ ನೋಡಿ, ಈಗ ಮಾರ್ತಾ ಇರ್ತಾರಲ್ಲ, ಇದನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಇದೊಂದು ನ್ಯಾಯಯುತವಾದ ಒಂದು, ಅಂದ್ರೆ ಬುಕ್ ಮಾರ್ತೀವಿ ನಾವು, ಅಮೌಂಟ್ ಕಲೆಕ್ಟ್ ಮಾಡ್ತೀವಲ್ಲ, ದುಡ್ಡು ಕಲೆಕ್ಟ್ ಮಾಡ್ತೀವಿ, ಆ ತರ ಇದು ಒಂದು ನ್ಯಾಯವಾದ ಮಾರ್ಗ ಅಂತ. ಭಾರತದಲ್ಲಿ ಬ್ರಹ್ಮಚಾರಿಗಳು ಪರಂಪರಾಗತ ಗುರುಕುಲ, ಅಂದ್ರೆ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಸಣ್ಣ ಬ್ರಹ್ಮಚಾರಿಗಳು ಏನ್ ಮಾಡ್ತಾ ಇದ್ರು, ಮನೆಗೆ ಹೋಗಿ ಮನೆಯಿಂದ ಒಂಥರ ವಂತಿಕೆ ತಗೊಳ್ತಾ ಇದ್ರು, ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾ ಇದ್ರು, ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದ್ರೆ ಪಶ್ಚಿಮ ದೇಶದಲ್ಲಿ ಈ ಒಂದು ಪದ್ಧತಿ ಇಲ್ಲ. ಆದ್ರಿಂದ ಏನ್ ಮಾಡಿದ್ರು ಇವರು, ಬ್ಯಾಕ್ ಟು ಗಾಡ್ ಜನರಿಗೆ ಮಾರಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಇದು ಅಂತ ಹೇಳಿದ್ದಾರೆ. ಸಭ್ಯ ವ್ಯಕ್ತಿಗಳೆಲ್ಲರೂ ದುಡ್ಡು ಕೊಟ್ಟು ಕೊಳ್ಳುತ್ತಾರೆ ಎಂದು ಪ್ರಭುಪಾದರು ಹೇಳಿದರು. ಭಾರತ ಮತ್ತು ಅಲ್ಲಿನ ಯೋಜನೆಗಳ ಕಡೆಗೆ ಪ್ರಭುಪಾದ ಮನಸ್ಸು ಹೆಚ್ಚಾಗಿ ಒಲಿಯತೊಡಗಿದಂತೆ ಅವರು ತಮ್ಮ ಶಿಷ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಪಾಶ್ಚಿಮಾತ್ಯ ಶಿಷ್ಯರಿಗೆ ಪುಸ್ತಕ ಪ್ರಸಾರ ಬಗ್ಗೆ ಉತ್ತೇಜನ ನೀಡುವುದನ್ನು ಮುಂದುವರಿಸಿದರು. ಅಂದ್ರೆ ಯಾವಾಗ ಅಂದ್ರೆ ಭಾರತದ ಯೋಜನೆ ಅಲ್ಲಿದ್ದು ಒಂದು ಇದೆಯಲ್ಲ, ಅದು 3 ಯೋಜನೆಗಳು, ಅದ್ರ ಕಡೆ ಅವ್ರ ಮನಸ್ಸು ಹೋದಾಗ ಅವರು ಯಾವಾಗ್ಲೂ ಇಲ್ಲಿ ಒಂದು ಶಿಷ್ಯರಿಗೆ ಹೇಳ್ತಿರ್ತಾರೆ, ಬುಕ್ ನ ಪ್ರಸಾರ ಚೆನ್ನಾಗಿ ಇದು ಮಾಡಿ ಅಂತ, ಪ್ರಸಾರದ ಬಗ್ಗೆ ಉತ್ತೇಜನ ಕೊಡ್ತಾ ಇದ್ರು. ಯಾಕೆಂದ್ರೆ ಅದರಿಂದ ಬರೋ ದುಡ್ಡು ಇದೆಯಲ್ಲ, ಅದು ಮುಂದೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದು ಭಾವನೆಯಿಂದ ಹೇಳ್ತಾ ಇರ್ತಾರೆ. ದಯವಿಟ್ಟು ಜನರಿಗೆ ಪುಸ್ತಕ ಹಂಚುವ ಕಾರ್ಯವನ್ನು, ಹಾಗೆ ಗ್ರಂಥಾಲಯಗಳಲ್ಲಿ ನಮ್ಮ ಪುಸ್ತಕಗಳನ್ನು ಮತ್ತು ಪತ್ರಿಕೆಗಳನ್ನು ಇರಿಸುವ ಕಾರ್ಯವನ್ನು ಹೆಚ್ಚು ಮಾಡಿ, ಹೆಚ್ಚು ಮಾರಿ, ಮತ್ತೆ ಗ್ರಂಥಾಲಯಗಳಲ್ಲಿ, ಲೈಬ್ರರಿಗಳಲ್ಲಿ ಎಲ್ಲಾ ಕಡೆಯಲ್ಲೂ ನಮ್ಮ ಪುಸ್ತಕಗಳನ್ನ ಇಡಿ ಅಂತ ಹೇಳ್ಬಿಟ್ಟು ಹೆಚ್ಚು ಮಾಡಿ. ಪುಸ್ತಕ ಪ್ರಸಾರ ನನಗೆ ಅತೀವ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಪುಸ್ತಕವನ್ನ ಪ್ರಸಾರ ಮಾಡೋದು ನನಗೆ ತುಂಬಾ ಆಸಕ್ತಿ, ನನಗೆ ತುಂಬಾ ಇದು ಅಂತ ಹೇಳ್ತಾ ಇದ್ದಾರೆ. 1971ರಲ್ಲಿ ಅವರು ತಮ್ಮ ನ್ಯೂಯಾರ್ಕಿನ ಭಕ್ತರಿಗೆ ಈ ತರ ಬರ್ದಿರ್ತಾರೆ. 1971ರಲ್ಲಿ ಅವರು ನ್ಯೂಯಾರ್ಕಿನ ಭಕ್ತರಿಗೆ ಒಂದು ಪುಸ್ತಕದ ಪ್ರಸಾರದ ಬಗ್ಗೆ ಅವರು ಬರ್ದಿರ್ತಾರೆ. ನಿಮ್ಮ ಪುಸ್ತಕಗಳ ಮತ್ತು ಪತ್ರಿಕೆಗಳ ಪ್ರಸಾರ ಹೆಚ್ಚಾಗಿರುವುದು ತಿಳಿದು ನನಗೆ ವಿಶೇಷವಾಗಿ ಸಂತೋಷವಾಗಿದೆ. ಹೀಗೆ ಇದನ್ನು ಹೆಚ್ಚಿಸ್ತಾ, ಅಂದ್ರೆ ಅವ್ರ ಶಿಷ್ಯಗೆ ಹೇಳ್ತಾರೆ, ನೀವೇನ್ ಪ್ರಸಾರ ಮಾಡ್ತಾ ಇದ್ದಿರಲ್ಲ ಪತ್ರಿಕೆಗಳ ಪ್ರಸಾರ, ನನಗೆ ತುಂಬಾ ಅಂದ್ರೆ ಸಂತೋಷ ಆಗಿದೆ, ಇದನ್ನ ಹೆಚ್ಚಿಸ್ತಾ ಹೋಗಿ. ಪ್ರತಿ ಬಾರಿ ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರತಿ ಬಾರಿ ಓದುಗನೊಬ್ಬನ ಕೃಷ್ಣನ ಬಗ್ಗೆ ತತ್ವಪೂರ್ಣ ಸಂಗತಿಯನ್ನು ಓದಿದಾಗಲೂ ಅವನ ಜೀವನ ಯಾವ್ದಾದ್ರೊಂದು ರೀತಿಯಲ್ಲಿ, ಅಂದ್ರೆ ಅಂತಾರೆ ಯಾರು ನೀವು ಇಷ್ಟೊಂದು ಬುಕ್ಗಳನ್ನ ಕೊಡ್ತಿರಲ್ಲ, ಅದ್ರಲ್ಲಿ ಯಾರೋ ಒಬ್ಬ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಬಹುದಲ್ವಾ, ಆ ತರ ಒಂದು ಭಾವನೆ ಅವರಿಗೆ. ಏನಾರಾಗ್ಲಿ, ಅಟ್ಲೀಸ್ಟ್ ಕೊಟ್ಟಿದ್ರಲ್ಲಿ ಯಾರೋ ಒಬ್ಬ ಕೃಷ್ಣ ಪ್ರಜ್ಞೆಗೆ ಬಂದ್ರು ಪರವಾಗಿಲ್ಲ, ಅವನ ಜೀವನ ಯಾವ್ದಾದರೊಂದು ರೀತಿಯಲ್ಲಿ ಬದಲಾವಣೆ ಹೊಂದುತ್ತದೆ. ನಮ್ಮ ಪ್ರಚಾರವು ಈ ಸಾಹಿತ್ಯಗಳ ಗಟ್ಟಿ ನೆಲೆಗಟ್ಟಿನ ಮೇಲೆ ನಿಂತಿದೆ. ಆದ್ರಿಂದ ಅವು ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಲಭ್ಯವಾಗಬೇಕು ನನ್ನ ಆಸೆ. ಆದ್ರಿಂದ ದಯವಿಟ್ಟು ಇದಕ್ಕಾಗಿ ಯತ್ನಿಸಿ, ಅಂದ್ರೆ ಪುಸ್ತಕಗಳ ಪುಸ್ತಕಗಳ ಪ್ರಸಾರಗಳನ್ನ ಹೆಚ್ಚಿಸ್ತಾ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ಆಸ್ಟ್ರೇಲಿಯಾದ ಭಕ್ತರಿಗೂ ಬರ್ದಿರ್ತಾರೆ. ಮೇಲೆ ನ್ಯೂಯಾರ್ಕ್ ನಲ್ಲಿ ಆಸ್ಟ್ರೇಲಿಯಾ ಭಕ್ತರಿಗೆ ಅವರು ಬರ್ದಿರ್ತಾರೆ, ನನ್ನ ಪುಸ್ತಕಗಳ ಮತ್ತು ಸಾಹಿತ್ಯದ ಪ್ರಸಾರ ನೀವು ಹೆಚ್ಚಿಸುತ್ತಿರುವುದು, ಅಲ್ಲೂ ಹಾಗೇನೆ ಎಲ್ಲ ಪ್ರಸಾರ, ಎಲ್ಲ ಪತ್ರಿಕೆ ಮತ್ತೆ ಪುಸ್ತಕಗಳ ಪ್ರಸಾರ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ಅಲ್ಲೂ ಬರ್ದಿರ್ತಾರೆ. ಅದು ನನ್ಗೆ ಕೇಳ್ಬಿಟ್ಟು ತುಂಬಾ ಸಂತೋಷ ಸುದ್ದಿ ಅಂತ ಹೇಳ್ತಾರೆ. ಕೃಷ್ಣನ ಬಗ್ಗೆ ಸತ್ವಪೂರ್ಣ ಮಾಹಿತಿಯನ್ನು ಪ್ರಸಾರ ಮಾಡುವುದು ಅತ್ಯುತ್ತಮ ಕೆಲಸ. ನಮ್ಮ ಪ್ರಚಾರವು ಈ ಪುಸ್ತಕಗಳ ಮೇಲೆ ಗಟ್ಟಿಯಾಗಿ ನಿಂತಿದೆ. ಬೇರೆ ಯಾವ ಆಂದೋಲನಕ್ಕೂ ಇಂಥ ವಿಸ್ತಾರವಾದ ಅಧಿಕೃತ ಹಿನ್ನೆಲೆ, ಅಂದ್ರೆ ಈ ಪುಸ್ತಕ ಪ್ರಸಾರ ಇದೆಯಲ್ಲ, ಅದೊಂದು ಗಟ್ಟಿಯಾಗಿ ನಿಂತಿದೆ. ಈ ತರ ಆಂದೋಲನಕ್ಕೆ ಇಂಥ ವಿಸ್ತಾರವಾದ, ಅಂದ್ರೆ ಇದೊಂದು ದೊಡ್ಡ, ಬೇರೆ ಯಾವ ಆಂದೋಲನಕ್ಕೂ ಇಂಥ ವಿಸ್ತಾರವಾದ ಅಧಿಕೃತ ಹಿನ್ನೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಒಂದು ಹಿನ್ನೆಲೆ ಆಂದೋಲನಕ್ಕೆ ನಮ್ಮ ಪ್ರಚಾರವು ಈ ಪುಸ್ತಕಗಳ ಮೇಲೆ ಗಟ್ಟಿಯಾಗಿ ನಿಂತಿದೆ. ಬೇರೆ ಯಾವ ಆಂದೋಲನಕ್ಕೂ ಇಂಥ ವಿಸ್ತಾರವಾದ ಅಧಿಕೃತ
ಹಿನ್ನೆಲೆಯಿಂದ. ಆಫ್ರಿಕಾದ ಭಕ್ತರಿಗೂ ಇದೇ ತರ ಬರ್ತಿರ್ತಾರೆ. ಪುಸ್ತಕಗಳ ಮತ್ತು ಪತ್ರಿಕೆಗಳ ಪ್ರಸಾರವು ಅಲ್ಲೂ ಹಾಗೇನೆ ಮುಂದುವರಿಸಿರ್ತಾರೆ. ಅವರ ಶಿಷ್ಯರು ತುಂಬಾ ಚೆನ್ನಾಗಿ ನಡೆಸ್ತಾ ಇರ್ತಾರೆ. ಅದಕ್ಕೂ ಅವರು ನಂಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಪುಸ್ತಕಗಳಿದೆ ನಮ್ಮ ಪ್ರಚಾರಕ್ಕೆ ಗಟ್ಟಿಯಾದ ಆಧಾರ. ಅಂದ್ರೆ ಈಗ ನಾವ್ ಏನಾರ ಒಂದು ಪ್ರಚಾರ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಪುಸ್ತಕಗಳ ಬೇಕು. ಪುಸ್ತಕಗಳೇ ಇಲ್ಲದೆ ಇದ್ರೆ ಅವು ಹೇಗೆ ಪ್ರಚಾರ ಮಾಡಕ್ಕಾಗತ್ತಲ್ವಾ? ಜನರಿಗೆ ಹೆಂಗೆ ಗೊತ್ತಾಗುತ್ತೆ? ಅದನ್ನ ಅವ್ರಿಗೆ ಬುಕ್ಗಳನ್ನ ಕೊಡ್ಬೇಕು ಮತ್ತೆ ಪ್ರಚಾರ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ಮುಖ್ಯವಾಗಿ ಆಫ್ರಿಕನ್ಗೂ ತಮ್ಮ ಪುಸ್ತಕಗಳ ಅಗತ್ಯವಿದೆ ಅಂತ ಹೇಳ್ತಾರೆ. ಸಾಕಷ್ಟು ಪುಸ್ತಕಗಳಿದ್ದರೂ ಬಳಿಕ ಇಸ್ಕಾನ್ ನಲ್ಲಿ ಈ ತರ ಪ್ರತಿಯೊಂದು ಯಶಸ್ವಿ ಆಗುವುದೆಂದು ಶ್ರೀಲಾ ಪ್ರಭುಪಾದರು ಹೇಳಿದ್ರು. ಅಂದ್ರೆ ಸಾಕಷ್ಟು ಪುಸ್ತಕಗಳಿದ್ರೆ ಬೇರೆ ಒಂದು ಬಳಿಕ ಇಸ್ಕಾನ್ ಬೇರೆ ಕೆಲಸಗಳೆಲ್ಲ ನಮ್ಗೆ ಒಂಥರ ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ. ಇದೊಂದು ಮುಂದುವರೆದ್ರೆ ಸಾಕು, ಬಾಕಿ ಬೇರೆ ಬೇರೆ ಕೆಲಸಗಳೆಲ್ಲ ತನ್ನಷ್ಟಕ್ಕೆ ತಾನೇ ಮುಂದುವರಿತಾ ಹೋಗುತ್ತೆ ಅಂತ ಹೇಳ್ತಾರೆ. ಕಾರಿತಃ ನಮ್ಮ ಸಂಘವು ಪುಸ್ತಕಗಳ ಮೇಲೆ ಕಟ್ಟಲ್ಪಟ್ಟಿದೆ. ಅಂದ್ರೆ ನಮ್ಮ ಸಂಘ ಪುಸ್ತಕಗಳ ಅದ್ರ ಬರೋ ಒಂದು ಆದಾಯದ ಮೇಲೆ ಅದ್ರ ಮೇಲೆ ನಡೀತಾ ಇದೆ. ಒಂದು ಪುಸ್ತಕದಿಂದ ಅಷ್ಟಾಗಿ ಪರಿಣಾಮ ಆಗುದಿಲ್ಲ. ಅಂದ್ರೆ ಒಂದೇ ಒಂದು ಪುಸ್ತಕ ಇದರಿಂದ ಏನು ಅಷ್ಟೊಂದು ನಮ್ಗೆ ಇದು ಬರಲ್ಲ, ಪ್ರಾಫಿಟ್ ಬರ್ಲಿಕ್ಕಿಲ್ಲ, ಅಷ್ಟಾಗಿ ಪರಿಣಾಮ ಆಗೋದಿಲ್ಲ. ಆದ್ರೂ ಹೇಳ್ತಾರೆ, ಕುರುಡನಿಗಿಂತ ಮೆಳ್ಳೆಗಣ್ಣು ಮೇಲು ಎಂಬಂತೆ ಅದೇನೋ ಬುಕ್ಕೇ ಇಲ್ಲ ನಮ್ಮ ಹತ್ರ ಪ್ರಸಾರ ಮಾಡಕ್ಕೆ ಅಥವಾ ಒಂದು ಇನ್ಕಮ್ಗೆ ದಾರಿ ಇದೆಲ್ಲ ಇಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಇದು ಯಾವ್ದೋ ಒಂದು ಬುಕ್ ಬರ್ತೀವಿ ಬುಕ್ ಅದನ್ನೇ ಮಾರೋದ್ರಿಂದ ನಾವು ಅಂದ್ರೆ ಏನೂ ಇಲ್ಲದ್ಕಿಂತ ಯಾವ್ದೋ ಒಂದಾರ ಬುಕ್ ಅನ್ನ ಮಾತಾ ಇದೀವಲ್ಲ, ಅದೇ ಕುರುಡನಿಗಿಂತ ಮೆಳ್ಳೆಗಣ್ಣು ಮೇಲು ಎಂಬಂತೆ ಒಂದಾದ್ರೂ ಪುಸ್ತಕ ಹೊರಬಂದಿರುವುದು ಸಮಾಧಾನದ ಸಂಗತಿ ಅಂತ ಹೇಳ್ತಾರೆ. ಜೊತೆಗೆ ಬ್ಯಾಕ್ ಟು ಗಾಡ್ ಹೆಡ್ ಇತರ ಭಾಷೆಗಳೆಲ್ಲ ಹಲವು ಸಂಚಿಕೆಗಳಲ್ಲಿ ಹೊರಬಂದಿದೆ. ಆದ್ರೆ ನೀವೀಗ ವರ್ಷಕ್ಕೆ 4-5 ಹೊಸ ಪುಸ್ತಕಗಳನ್ನು ಹಲವು ಭಾಷೆಗಳಲ್ಲಿ ಪ್ರಕಟಿಸಲು ಪ್ರಯತ್ನ, ಅಂದ್ರೆ ಸುಮಾರು ಬುಕ್ಗಳಿದೆ, ಅದನ್ನೆಲ್ಲ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ಬೇಕು ಕಾಣುತ್ತೆ. ಹೊಸ ಪುಸ್ತಕಗಳನ್ನು ಹಲವು ಭಾಷೆಗಳಲ್ಲಿ ಪ್ರಕಟಿಸಲು ಪ್ರಯತ್ನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬ್ಯಾಕ್ ಟು ಗಾಡ್ ಹೆಡ್ ಪ್ರತಿ ತಿಂಗಳು ಕ್ರಮಬದ್ಧವಾಗಿ ಬರ್ಬೇಕು, ಅಂದ್ರೆ ನಿರಂತರವಾಗಿ ಬರ್ತಾ ಇರ್ಬೇಕು. ವಿದೇಶಿ ಭಾಷೆಗಳಲ್ಲಿ ಅಸಂಖ್ಯಾತ ಪುಸ್ತಕಗಳನ್ನು ಉದ್ಘಾಟಿಸುವ ಈ ಬಹುದೊಡ್ಡ ಹೊಣೆಗಾರಿಕೆ ನಿಮ್ಮನ್ನು ನೀವು ತೆಗೆದುಕೊಳ್ಳಬೇಕು. ಈ ತರ ಒಂದು ಪ್ರಸಾರ ಕಾರ್ಯ ಪುಸ್ತಕಗಳನ್ನ ಪ್ರಸಾರ ಮಾಡೋದಲ್ಲಿ ನೀವು ನಿಮ್ಮ ಹೊಣೆಗಾರಿಕೆನ ನೀವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. 1968ರಷ್ಟು ಹಿಂದೆ ಅಂದ್ರೆ 1968ರಲ್ಲಿ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಅಂದ್ರೆ ಟೀಚಿಂಗ್ಸ್ ಆಫ್ ಚೈತನ್ಯ ಮಹಾಪ್ರಭು ಎಂಬ ಇಂಗ್ಲಿಷ್ ಭಾಷೆಯ ಪುಸ್ತಕದ 10,000 ಪ್ರತಿಗಳು ನ್ಯೂಯಾರ್ಕಿನ ದೇವಾಲಯಕ್ಕೆ ಬಂದಿಳಿದಾಗ 1968ರಲ್ಲಿ 10,000 ಪ್ರತಿಗಳು ನ್ಯೂಯಾರ್ಕ್ ದೇವಾಲಯಕ್ಕೆ ಬಂದಾಗ ಬ್ರಹ್ಮಾನಂದ ಸ್ವಾಮಿ ಇದನ್ನ ನೋಡ್ಬಿಟ್ಟು ಹೆಂಗಪ್ಪ 10,000 ಇದನ್ನ ನಾವು ಮಾರ್ಲಿಕ್ಕೆ ಸಾಧ್ಯ, ಹಂಚಕ್ ಸಾಧ್ಯ ಅಂತ ಅನ್ಕೊಂಡಿರ್ತಾರಂತೆ ಅಂತ ಆಶ್ಚರ್ಯ ಪಟ್ಟಿದ್ರು. ಆದ್ರೆ 1970ರಲ್ಲಿ ದೇವೋತ್ತಮ ಪರಮ ಪುರುಷ ಕೃಷ್ಣ ಎಂಬ ಇನ್ನೊಂದು ಬುಕ್ ಪ್ರಿಂಟ್ ಆಗುತ್ತೆ. ಪ್ರಕಟವಾದಾಗ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಭಕ್ತರು ಮನೆಯಿಂದ ಮನೆಗೆ ಹೋಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹೋಗ್ಬಿಟ್ಟು ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ. ಪ್ರಾರಂಭಿಸಿದ್ರು. ದಿನಕ್ಕೆ ಒಂದಲ್ಲ, ಆ ತರ ಬಂದು ಬೇರೆ ಮೆಥಡ್ ಮಾಡ್ಬಿಡ್ತಾರೆ. ಇವಾಗ ಒಂದೇ ಕೃಷ್ಣನ್ ಬುಕ್ ಇದು ಪ್ರಿಂಟ್ ಆದಾಗ 1970ರಲ್ಲಿ ಪ್ರತಿ ಮನೆಗೂ ಹೋಗಿ ಮತ್ತೆ ಪ್ರತಿ ವ್ಯಕ್ತಿಗೂ ಹೋಗಿ ಅದನ್ನ ಮಾರಾಟ ಮಾಡ್ತಾರೆ. ಮಾಡಿ ದಿನಕ್ಕೆ ಒಂದಲ್ಲ, ಎರಡಲ್ಲ, 20-30 ಹೀಗೆ ದಿನಕ್ಕೆ ಅದು ಮಾರಾಟ ಮಾಡೋದನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಇತರ ದೇವಾಲಯಗಳು ಭಕ್ತರು ಶ್ರೀಲಾ ಪ್ರಭುಪಾದರ ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟ ಮಾಡಲು ತೊಡಗಿದಂತೆ ಉತ್ಸಾಹವು ವ್ಯಾಪಿಸಿತ್ತು. ಅಂದ್ರೆ ಒಂದೊಂದು ಬೇರೆ ಬೇರೆ ಟೆಂಪಲ್ನವರು ಎಲ್ಲಾರು ಕಾಂಪಿಟೇಷನ್ ಮೇಲೆ ಇದನ್ನ ಪುಸ್ತಕಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಹಂಚಕ್ ಮಾಡ್ತಾರೆ. ಮಾರಾಟ ಮಾಡಲು ತೊಡಗಿದಂತೆ ಉತ್ಸಾಹ ಇತ್ತು. ಆ ಬಳಿಕ ಯುವಕರು ವ್ಯಾನ್ಗಳಲ್ಲಿ ಎಷ್ಟು ಇದಂದ್ರೆ ಒಂದೊಂದು ದೇವಸ್ಥಾನಕ್ಕೆ ಎಲ್ಲದಕ್ಕೂ ನಾವು ಚೆನ್ನಾಗಿ ಮಾರಾಟ ಮಾಡ್ತೀವಿ ಅಂತ ಒಂಥರ ಕಾಂಪಿಟೇಷನ್ ಬಂದ್ಬಿಟ್ಟು ಯುವಕರು ವ್ಯಾನ್ಗಳಲ್ಲಿ ಸಹ ಇದನ್ನ ಹೋಗಿ ಮಾರಾಟ ಮಾಡ್ತಾರೆ. ದಿನದಿಂದ ದಿನಕ್ಕೆ ಪ್ರಭುಪಾದ ಪುಸ್ತಕ ಪ್ರಸಾರ ದಿವ್ಯಾನಂದವನ್ನು ಕಂಡುಕೊಂಡಿದ್ರು. ಅಂದ್ರೆ ಇದ್ರ ಆನಂದ ಏನು ಡಿಸ್ಟ್ರಿಬ್ಯೂಷನ್ ಬುಕ್ ಇದ್ ಮಾಡ್ತಾರಲ್ಲ, ಅದ್ರದ್ದು ಆನಂದ ತುಂಬಾ ಎಲ್ಲಾರು ಕಂಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅನಂತರ ಒಂದು ಪೈಪೋಟಿ ಇದೇ ತರ ಎಲ್ಲಾ ಟೆಂಪಲ್ಗಳಲ್ಲೂ ಒಂಥರ ಪೈಪೋಟಿ ಶುರು ಆಗ್ಬಿಡುತ್ತೆ, ಕಾಂಪಿಟೇಷನ್ ಶುರು ಆಗ್ಬಿಡುತ್ತೆ. ಸ್ಯಾನ್ ಫ್ರಾನ್ಸಿಸ್ಕೋ ಭಕ್ತರೆ ಅತ್ಯುತ್ತಮ ಕೇಶವ ಅನ್ನೋರು ಏನ್ ಮಾಡ್ತಾರೆ, ತಾವು ಅವ್ರೊಂಥರ ಬಡಾಯಿ ಕೊಚ್ಕೋತಾ ಇರ್ತಾರಂತೆ. ನಮ್ದೇ ಸ್ಯಾನ್ ಫ್ರಾನ್ಸಿಸ್ಕೋ ನಮ್ದು ದೇವಸ್ಥಾನದಿಂದನೇ ನಾವು ತುಂಬಾ ಚೆನ್ನಾಗಿ ಬುಕ್ಗಳನ್ನ ಹಂಚ್ತಾ ಇದ್ವಿ ಅಂದ್ರೆ ಮಾರಾಟ ಮಾಡ್ತಿದ್ವಿ ಅಂತ. ಅದಕ್ಕೆ ಲಾಸ್ ಏಂಜಲೀಸ್ನವರು ನಾವು ಸಹ ಇದಕ್ಕಿನ್ನ ಏನು ಇದಿಲ್ಲ ಅಂತ ಅವರು ಸವಾಲಾಗ್ತಾರೆ. ಈಗ ಒಂದು ಟೆಂಪಲ್ನವರು ನಾವು ತುಂಬಾ ಮಾಡ್ತೀವಿ, ನಾವು ತುಂಬಾ ಪುಸ್ತಕಗಳನ್ನ ಮಾರಾಟ ಮಾಡ್ತೀವಿ ಅಂತ ಹೇಳಿ ಕಾಂಪಿಟೇಷನ್ ಬರುತ್ತೆ. ಒಂದು ಸಂಕೀರ್ತನಾ ಜ್ವರವು ಶುರುವಾಗಿತ್ತು. ಇದರ ಕೇಂದ್ರಗಳಲ್ಲಿ ಶ್ರೀಲಾ ಪ್ರಭುಪಾದರಿದ್ದು ಅವರು ತಮ್ಮ ಧಾರ್ಮಿಕ ಸಂಸ್ಥೆ ಚಟುವಟಿಕೆ ಪುಸ್ತಕ ಪ್ರಸಾರವು ಪ್ರಶ್ನಾತೀತವಾದ ಪ್ರಥಮ ಆದ್ಯತೆ ಹೊಂದಿದೆ ಎಂದು ಖಚಿತ ಅಂದ್ರೆ ಗೊತ್ತಾಯ್ತು ಪ್ರಭುಪಾದರಿಗೆ.
ಅವರ ಒಂದು ಪುಸ್ತಕ ಪ್ರಸಾರ ಇಲ್ಲ ತುಂಬಾ ಒಂದು ಇಂಪಾರ್ಟೆನ್ಸ್ ತಗೊಂಡಿದೆ ಖಚಿತ ಅಂದ್ರೆ ಅವರಿಗೆ ಪ್ರಥಮ ಆದ್ಯತೆಯನ್ನ ಹೊಂದಿದೆ ಅಂತ ಹೇಳಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ತಮ್ಮ ಪುಸ್ತಕಗಳನ್ನು ಭಕ್ತರೆಲ್ಲರೂ ಪ್ರತಿನಿತ್ಯ ಅಧ್ಯಯನ ಮಾಡಬೇಕೆಂದು ಪ್ರಭುಪಾದ ಒತ್ತಿ ಹೇಳ್ತಿದ್ದಾರೆ. ಅಂದ್ರೆ ಹೇಳ್ತಾ ಇರ್ತಾರೆ ನಮ್ಮ ಪುಸ್ತಕಗಳನ್ನ ಓದಿ, ನೀವು ಪ್ರತಿದಿನ ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನೀವು ಬರೀ ಪುಸ್ತಕಗಳನ್ನು ಮಾರೋದು ಅಷ್ಟೇ ಅಲ್ಲ, ನೀವು ಪುಸ್ತಕಗಳನ್ನ ಓದಿರ್ಬೇಕು. ಯಾಕೆಂದ್ರೆ ಯಾರು ನಿಮಗೆ ಮಾರಾಟ ಮಾಡಿದಾಗ ಯಾರು ಅದ್ರೊಳಗೆ ಏನಿದೆ ಅದಂತ ಹೇಳಿ ಕೇಳಿದಾಗ ಅಟ್ಲೀಸ್ಟ್ ನೀವು ಒಂದು ಉತ್ತರ ಕೊಡುವಷ್ಟು ಒಂದು ಅರ್ಹತೆನಾರ ಇರ್ಬೇಕಲ್ಲ ನಿಮ್ಗೆ. ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ ನೀವು ಅವುಗಳನ್ನು ಓದಬೇಕು ಮತ್ತು ಮನನ ಮಾಡ್ಕೋಬೇಕು. ಹಾಗಿಲ್ಲದೆ ಅವರು ಪ್ರಚಾರ ಮಾಡಲು ಹೇಗೆ ಸಾಧ್ಯ? ಲಾಸ್ ಏಂಜಲ್ಸ್ ದೇವಾಲಯ ಕೊಠಡಿಯಲ್ಲಿ ಪ್ರಭುಪಾದ ಭಕ್ತರನ್ನು ಒಟ್ಟುಗೂಡಿಸಿ ಶ್ರೀಮದ್ ಭಾಗವತ ಅಂದ್ರೆ ಆ ತರ ಹೇಳ್ತಾ ಇರ್ತಾರೆ. ಅಂದ್ರೆ ನೀವು ಓದ್ಬೇಕು, ನೀವು ಓದಿದ್ರೆ ನೀವು ಅವ್ರಿಗೆ ಹೇಳಕ್ ಸಾಧ್ಯ. ಅಂದ್ರೆ ಏನಾರ ಕ್ವೆಶ್ಚನ್ ಮಾಡಿದಾಗ, ಬುಕ್ ತಗೊಂಡಾಗ ಏನಾರ ಕೇಳಿದಾಗ ಅದನ್ನ ಉತ್ತರ ಕೊಡಕ್ಕಾಗತ್ತೆ ಅಂತ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ಶ್ರೀಮದ್ ಲಾಸ್ ಏಂಜಲೀಸ್ ನಲ್ಲಿ ಏನ್ ಮಾಡ್ತಾರೆ, ಪ್ರಭುಪಾದರು ಭಕ್ತರನ್ನು ತಮ್ಮ ಕೊಠಡಿಯಲ್ಲಿ ಎಲ್ಲಾನು ಕೂರ್ಸ್ಕೊಂಡ್ಬಿಟ್ಟು ದಿನಾ ಸಂಸ್ಕೃತದ ಒಂದು ಶ್ಲೋಕವನ್ನ ಹೇಳ್ತಾ ಇರ್ತಾರೆ. ಮತ್ತೆ ಅದನ್ನ ಅಂದ್ರೆ ರಿಪೀಟ್ ಮಾಡಿಸ್ತಾ ಇರ್ತಾರೆ. ಒಬ್ರು ಹೇಳ್ತಿರ್ತಾರೆ, ನಾವೀಗ ಮಾಡ್ತಾರಲ್ಲ ಒಬ್ರು ಅದನ್ನ ಹೇಳಿ ಇನ್ನೊಬ್ರು ರಿಪೀಟ್ ಮಾಡ್ತಾರೆ, ಆ ತರ ಮಾಡ್ತಾ ಇರ್ತಾರೆ. ಆಮೇಲೆ ಹೃದಯಾನಂದ ಗೋಸ್ವಾಮಿ ಹೇಳ್ತಾ ಇದ್ದಾರೆ 1972 ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ಬಂದಾಗ ಭಾಗವತ ತರಗತಿಯನ್ನು ಲಾಸ್ ಏಂಜಲೀಸ್ಗೆ ಬಂದಾಗ ಭಾಗವತ ಕ್ಲಾಸ್ ಅನ್ನ ಶುರು ಮಾಡಿದ್ರು. ಅಲ್ಲಿ ಪ್ರತಿಯೊಬ್ರು ಸಂಸ್ಕೃತದಲ್ಲಿ ಶ್ಲೋಕ ಪಠಣ ಮಾಡಬೇಕಿತ್ತು. ಅಲ್ಲಿ ಪ್ರತಿಯೊಬ್ರು ಅಲ್ಲಿ ಬಂದಿರೋರ ಎಲ್ಲಾ ಭಕ್ತರು ಸಹನು ಅಂದ್ರೆ ಪ್ರಭುಪಾದ ಶಿಷ್ಯರೆಲ್ಲ ಅದನ್ನ ಶ್ಲೋಕಗಳನ್ನ ಪಠಣ ಮಾಡ್ಬೇಕಾಗ್ತಿತ್ತು. ಅದರಿಂದ ಒಂದು ಪರಿಣಾಮವೆಂದರೆ ಭಕ್ತರು ಹೆಚ್ಚು ಗಂಭೀರರು, ಇನ್ನಷ್ಟು ನಾಗರಿಕರು. ಅಲ್ಲೊಂಥರ ಅಂದ್ರೆ ಎಲ್ಲ ಅಷ್ಟೊಂದು ಇದಿರಲ್ಲ, ಸೀರಿಯಸ್ ಆಗಿರಲ್ಲ, ಎಲ್ಲಾರು ಅಲ್ಲ ಇರ್ತಾ ಇರಲ್ಲ. ಯಾವಾಗ ಒಂದು ಈ ತರ ಕಂಪಲ್ಸರಿ ಮಾಡ್ತಾರೋ ಎಲ್ಲಾರು ಒಂದು ಸಂಸ್ಕೃತ ಶ್ಲೋಕವನ್ನು ಪಠಣ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲಾರು ಒಂದ್ಸಲ ಗಂಭೀರವಾಗ್ತಾರೆ. ಒಂಥರ ಮತ್ತೆ ನಾಗರಿಕರು ಅಂದ್ರೆ ಎಲ್ಲ ಅಂದ್ರೆ ಮೊದಲೆಲ್ಲ ಏನ್ ಮಾಡ್ತಿರ್ತಾರೆ ಅಂದ್ರೆ ಒಂಥರ ನಡವಳಿಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ರಾತ್ರಿ ಎಲ್ಲ ಎದ್ದಿರೋದು, ಎಲ್ಲೆಂದ್ರಲ್ಲಿ ಮಲಗೋದು, ಈ ತರ ಇದೆಲ್ಲ ಒಂಥರ ಕಂಟ್ರೋಲಿಗೆ ಬರುತ್ತೆ, ನಾಗರಿಕರಾಗತ್ತೆ ಶುರುವಾಗ್ತದೆ ಅಂತ ಹೀಗೆಲ್ಲ ಮಾಡ್ತಿರು. ಹಿಂದೆ ದೇವಾಲಯ ಕೊಂಚ ಪ್ರಶಾಂತವಾಗಿರುತ್ತಿದ್ವು. ಅಂದ್ರೆ ಒಂಥರ ಹೇಳ್ತಾರೆ ಹಿಂದೆ ಪ್ರಭುಪಾದರು ಇದೆಲ್ಲ ಒಂದು ಭಾಗವತದ ಶ್ಲೋಕ ಪಠಣ ಒಂದು ಕಂಪಲ್ಸರಿ ಮಾಡೋಕ್ ಮುಂಚೆ ಅಲ್ಲ ಟೆಂಪಲ್ ತುಂಬಾ ಪ್ರಶಾಂತವಾಗಿರ್ತಿತ್ತು. ಒಂಥರ ಡ್ರೈನೆಸ್ ಶುಷ್ಕವಾಗಿರ್ತಿತ್ತು. ಅಂದ್ರೆ ಏನು ವಿತೌಟ್ ಆಕ್ಟಿವಿಟಿ ತರ ಇರ್ತಿತ್ತಂತೆ ಆತರ. ಆದ್ರೆ ಯಾವಾಗ ಇದೆಲ್ಲ ಬಂತು ಒಂದು ಈ ತರ ಭಾಗವತದ ಪಠಣ ಮತ್ತೆ ಸಂಸ್ಕೃತದ ಶ್ಲೋಕಗಳ ಕಂಪಲ್ಸರಿ ಇದ್ ಮಾಡ್ಬೇಕು ಅಂತ ಬಂದಾಗ ಎಲ್ಲರಲ್ಲೂ ಒಂಥರ ಲವಲವಿಕೆ ಬರುತ್ತೆ. ಮತ್ತೆ ಎಲ್ಲರೂ ಒಂಥರ ನಾಗರಿಕರಾದ್ರು, ಮತ್ತೆ ಗಂಭೀರವಾಗ್ತಾ ಬಂದ್ರು. ಕಂಕಿತ ಕೊಂಚ ಭಾರವಾದಾಗ ಈ ಕಾಡು ಕುದುರೆಯ ನಡಿದಾಟದಂತಹ ಉದ್ರೇಕ ಸಂಕೀರ್ತನೆಯೂ ಹೊರಹೊಮ್ಮಿತು. ಬಳಿಕ ಪ್ರಭುಪಾದರು ಬಂದರು ಮತ್ತು ಸಂಸ್ಕೃತ ಮಂತ್ರಗಳನ್ನು ಕರಾರುವಕ್ಕಾಗಿ ಉಚ್ಚರಿಸಿ ಪಠಣ ಮಾಡೋದನ್ನು ಪರಿಚಯಿಸಿದರು. ಹೀಗಾಗಿ ಭಕ್ತರು ಹೆಚ್ಚು ಗಂಭೀರವೂ ಔಪಚಾರಿಕವಾದ ಕಾರ್ಯಕ್ರಮಕ್ಕೆ ಶರಣಾದರು. ಎಲ್ಲರೂ ಅಂದ್ರೆ ಇದಕ್ಕೆ ಒಪ್ಕೋತಾರೆ. ಅಂದ್ರೆ ಎಲ್ಲಾರು ಒಂಥರ ಪ್ರಭುಪಾದರು ಏನ್ ಚೇಂಜಸ್ ಮಾಡ್ತಾರಲ್ಲ ಅದಕ್ಕೆಲ್ಲ ಅಂದ್ರೆ ಪಠಣ ಮಾಡೋದು, ಮತ್ತೆ ಸಂಸ್ಕೃತ ಇದು ಪಾಠ ಇದು ಶ್ಲೋಕವನ್ನು ಪಠಣ ಮಾಡೋದು, ಭಾಗವತವನ್ನ ಓದೋದು, ಮತ್ತೆ ಇದರಲ್ಲಿ ಸಂಕೀರ್ತನೆಯಲ್ಲಿ ಎಲ್ಲ ಭಾಗವತದಿಂದ ಎಲ್ಲಾರು ಒಂಥರ ಅದರಲ್ಲೇ ಒಪ್ಕೊಂಡ್ಬಿಟ್ರು. ಎಲ್ಲಾರು ಅಡ್ಜಸ್ಟ್ ಆಗೋಗ್ಬಿಡ್ತಾರೆ, ಮತ್ತೆ ಗಂಭೀರರಾಗ್ತಾರೆ, ಒಂಥರ ಸೀರಿಯಸ್ ಆಗಿ ಮಾಡಕ್ಕೆ ಮಾಡ್ತಾರೆ. ಜೂನ್ ತಿಂಗಳ 1ನೇ ತಾರೀಕಿನಂದು ಶೀಲಾ ಪ್ರಭುಪಾದರು ಲಾಸ್ ಏಂಜಲೀಸ್ ಬಿಟ್ಟು ಮೆಕ್ಸಿಕೋ ನಗರಕ್ಕೆ ಹೊರಟರು. ಕೆಲವು ವಾರಗಳಲ್ಲಿ ಹಿಂದಿರುತ್ತೇನೆ ಎಂದವರು ಹೇಳಿದರು. ಇಲ್ಲಿಂದ ಪ್ರಭುಪಾದರು ಲಾಸ್ ಏಂಜಲೀಸ್ ಇಂದ ಮೆಕ್ಸಿಕೋಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ನಾನು ಇನ್ನು ಸ್ವಲ್ಪ ದಿನದಲ್ಲೇ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನು 6 ನಿಮಿಷ ಇರುದು, ಓದ್ಲಿಕ್ಕೆ ಆಗುದಿಲ್ಲ ಅಲ್ಲ, ಜಸ್ಟ್ ಎಂಡಿಂಗ್ ಮಾಡೋಣ. ಆಗಲ್ಲ, ಎಲ್ಲೂ ಇದಕ್ಕೆ ಎಂಡೇ ಇಲ್ಲ ಇದಕ್ಕೆ. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಎಂಡಿಂಗ್ ಕೃಷ್ಣ. ಮಾಡ್ಬೇಕು. ಹಾ, ಹರೇ ಕೃಷ್ಣ ಎಲ್ಲರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದಂತ ಎಲ್ಲ ಭಕ್ತರಿಗೂ ಜೈವಾಗಲಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ರಾಮ ರಾಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಾದ್ರು ತಪ್ಪುಗಳಾಗಿದ್ರೆ ಕ್ಷಮಿಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ದೀರಾ ಎಲ್ಲರೂ? ಹಾಕಿದ್ದೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಎಲ್ಲರೂ ಕೃಷ್ಣ 6 ಮಾತಾಜಿ, ಗಂಟೆಗೆ ನಿಮಗೆ ತುಂಬಾ join ತುಂಬಾ ಆಗಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರೂ 6:30 ಕ್ಲಾಸಿಗೆ ಜಾಯಿನ್ ಆಗಿ. ಹೌದು, 6:30ಗೆ ಅಟೆಂಡೆನ್ಸ್ ಬಿಡ್ ಹಾಕ್ತೀರಾ ಮಾತಾಜಿ? ಅಟೆಂಡೆನ್ಸ್ ಹಾಕ್ಬೇಕಾ?
ಹಾ ಅಟೆಂಡೆನ್ಸ್ ಹಾಕಿ ಮಾತಾಜಿ, ನಾ ಅಟೆಂಡೆನ್ಸ್ ಹಾಕ್ಲಿಲ್ಲ. ಓಕೆ ಹಾಕ್ತೇನೆ ಬಿಡಿ. 6:30ಗೆ ಯಾವ ಲಿಂಕ್ ಮಾತಾಜಿ? ಇದೇ ಇದೇ link. ಲಿಂಕ್, ಇದೇ ಲಿಂಕ್. ಮಾತಾಜಿ 6:20 6:20 6:20 10 ನಿಮಿಷ ಜಲ್ದಿ ಇಟ್ಟಿದ್ದಾರೆ. 6:20ಕ್ಕೆ ಜಾಯ್ನ್ ಆಗಿ, ಎಲ್ಲರೂ ಇದೇ ಲಿಂಕ್ ಅಲ್ಲೇ ಜಾಯ್ನ್ ಆಗಿ. ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ.